ಯೇಸು ಕ್ರಿಸ್ತರ ಬದುಕು ನಮಗೆ ಆದರ್ಶಮಯವಾಗಿದೆ. ಅವರ ಬದುಕನ್ನು ನಾವೊಮ್ಮೆ ಅವಲೋಕಿಸಿದರೆ ನಮ್ಮ ಬದುಕಿನ ದಾರಿಯು ಬದಲಾಗಬಹುದು. ಶ್ರೀಯುತ ರಂಜನ್ ಬೆಲ್ಲಪ್ಪಾಡಿಯವರಿಗೆ ನಮ್ಮ ಪಾನೀರು ದೇವಾಲಯದ ಧರ್ಮಗುರುಗಳು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಶ್ರೀಯುತ ಟೈಟಸ್ ನೋರಣ್ಣ ಇವರಿಗೆ ಗುರುಗಳು ನಿಮಗೆಲ್ಲರಿಗೂ ಈ ಪವಿತ್ರ ಸಂಜೆಯ ಶುಭಕಾಮನೆಗಳು. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ಶ್ಲೋಕ. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ದಾರಿ ಎರೆದರು. ಆತನಲ್ಲಿ ವಿಶ್ವಾಸವಿಟ್ಟ ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ಕ್ರಿಸ್ಮಸ್ ಹಬ್ಬ ದೇವರ ಪ್ರೀತಿಯ ಹಬ್ಬ. ಕ್ರಿಸ್ಮಸ್ ಹಬ್ಬ ದೇವರ ಪ್ರೀತಿಯನ್ನು ಆಚರಿಸುವ ಹಬ್ಬ. ಕ್ರಿಸ್ಮಸ್ ಹಬ್ಬ ದೇವರ ಪ್ರೀತಿಯನ್ನು ಹಂಚುವ ಹಬ್ಬ. ಪವಿತ್ರ ಗ್ರಂಥ ಬೈಬಲ್ ಹೇಳುತ್ತದೆ, ದೇವರು ಮನುಷ್ಯನನ್ನು ನಿತ್ಯ ಜೀವಕ್ಕೆಂದು ಸೃಷ್ಟಿಸಿದನು. ಆದರೆ ಮನುಷ್ಯನು ದೇವರಿಗೆ ಅವಿಧೇಯರಾದ್ದರಿಂದ ಪಾಪ ಈ ಲೋಕಕ್ಕೆ ಬಂತು. ಇದರ ಪರಿಣಾಮವಾಗಿ ಮರಣ. ಆದರೆ ತಾನು ಸೃಷ್ಟಿಸಿದ ಪ್ರೀತಿಸಿದ ಮನುಷ್ಯನು ಮರಣ ಹೊಂದಬಾರದು, ನಿತ್ಯ ಜೀವ ಪಡೆಯಬೇಕೆಂಬುದೇ ದೇವರ ಆಸೆ. ತಮ್ಮ ಒಬ್ಬನೇ ಮಗನನ್ನು ಮನುಷ್ಯ ರೂಪದಲ್ಲಿ ಭೂಲೋಕಕ್ಕೆ ಕಳುಹಿಸಿ ಮನುಷ್ಯರಿಗೋಸ್ಕರ ಪಾಡುಪಟ್ಟು ಶಿಲುಬೆಯ ಮೇಲೆ ಮರಣ ಹೊಂದಿ 3ನೇ ದಿನ ಪುನರುತ್ಥಾನರಾಗಿ ಮನುಷ್ಯನಿಗೆ ನಿತ್ಯ ಜೀವವನ್ನು ದಯಪಾಲಿಸಿದರು. ಇದೇ ದೇವರ ಪ್ರೀತಿಯ ಯೋಜನೆ. ಯೇಸು ಬಾಲರು ಮನುಷ್ಯರಿಗೆ ದೇವರ ಪ್ರೀತಿ ತಂದರು. ಯೇಸು ಬಾಲರು ಮನುಷ್ಯನು ಮನುಷ್ಯನಾಗಿ ಹೇಗೆ ಜೀವಿಸಬೇಕೆಂದು ತಿಳಿಯ ಹೇಳಲು ಬಂದರು. ದೇವ ಹಾಗೂ ಮನುಷ್ಯನನ್ನು ಮಗದೊಮ್ಮೆ ಪ್ರೀತಿ ಬಂಧನದಲ್ಲಿ ತರಲು ಪ್ರಭು ಯೇಸು ಸ್ವಾಮಿ ಮನುಷ್ಯ ರೂಪ ತಾಳಿ ಬಂದರು. ಪ್ರಪಂಚಕ್ಕೆ ಬಂದಂತಹ ಪ್ರಭು ಯೇಸು ಮಾನವ ಕುಲಕ್ಕೆ ಪ್ರೀತಿಯ ಕಾಣಿಕೆಯಾಗಿ ಶಾಂತಿ ಸಮಾಧಾನ ತಂದರು. ಯೇಸು ಸ್ವಾಮಿ ಹುಟ್ಟಿದ ಆ ಪವಿತ್ರ ರಾತ್ರಿ ಬೆತ್ಲೆಹೇಮಿನಲ್ಲಿ ದೇವದೂತರು ಆಕಾಶದಲ್ಲಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ದೇವರುಳಿದ ಮಾನವರಿಗೆ ಶಾಂತಿ ಸಮಾಧಾನ ಎಂದು ಸರ್ವೇಶ್ವರನ ಸ್ತುತಿ ಮಾಡಿದರು. ಲೂಕನ ಸುವಾರ್ತೆ 2ನೇ ಅಧ್ಯಾಯ 14ನೇ ಶ್ಲೋಕ. ಪ್ರಪಂಚಕ್ಕೆ, ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ, ನಮ್ಮ ಊರಿಗೆ, ನಮ್ಮ ಈ ದೇರಳಕಟ್ಟೆ ಪರಿಸರಕ್ಕೆ ಯೇಸು ಸ್ವಾಮಿ ಶಾಂತಿ ಸಮಾಧಾನ ತಂದಿದ್ದಾರೆ. ಈ ಶಾಂತಿ ಸಮಾಧಾನ ನಮ್ಮ ಊರಲ್ಲಿ ಸದಾ ನೆಲೆಸಲಿ ಎಂಬ ಆಶಯದೊಂದಿಗೆ ದೇವರ ಪ್ರೀತಿಯ ಹಾಗೂ ಶಾಂತಿ ಸಮಾಧಾನದ ಸಂದೇಶ ಸಾರಲು ಈ ಒಂದು ಕ್ರಿಸ್ಮಸ್ ಸೌಹಾರ್ದ ಸಂಗಮ 2022 ನಾವು ಪಾನೀರು ದಯಾಮಾತೆಯ ದೇವಾಲಯ, ಸಂತ ಅಲೋಯ್ಸಿಯಸ್ ಕಾಲೇಜ್ ಬೀರಿ, ಫಾದರ್ ಮುಲ್ಲರ್ಸ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ
ಅರ್ಸುಲೈನ್ ಫ್ರಾನ್ಸಿಸ್ಕನ್ ಸಂಸ್ಥೆ, ಕೋಟೆಕಾರು ಅಪೋಸ್ಟಾಲಿಕ್ ಕಾರ್ಮೆಲ್ ಸಂಸ್ಥೆ, ಒಲವಿನಹಳ್ಳಿ ಚಾರಿಟಿ ಸಿಸ್ಟರ್ಸ್ ಹಾಗೂ ಅಂತರ್ಧರ್ಮೀಯ ಆಯೋಗದ ಸಹಭಾಗಿತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆಗಮಿಸಿದ ಎಲ್ಲ ಗಣ್ಯಾತಿ ಗಣ್ಯರನ್ನು ಹಾಗೂ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲು ನಾನು ವಂದನೆಯ ವಿಕ್ಟರ್ ಡಿಮೆಲ್ಲೋ ಸಂತೋಷ ಪಡುತ್ತೇನೆ. ಮೊದಲು ಇವತ್ತಿನ ಈ ಸಂಭ್ರಮದಲ್ಲಿ ಸಂದೇಶ ಕೊಡಲಿದ್ದ ಶ್ರೀಯುತ ರಂಜನ್ ಬೆಲ್ಲರ್ಪಾಡಿ, ಸ್ವಯಂ ಸೇವಕರು, ಶ್ರೀ ರಾಮಕೃಷ್ಣ ಮಠ ಮಂಗಳೂರು, ಇವರನ್ನು ಸ್ವಾಗತಿಸಲು ಬಯಸ್ತೇನೆ. ಶ್ರೀಯುತರು ತಮ್ಮನ್ನೇ ತಾನು ದೇವರ ಸ್ವರೂಪ ಇದ್ದ ಮನುಷ್ಯನ ಸೇವೆಗೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಎರಡನೆಯದಾಗಿ ಇನ್ನೊಬ್ಬರು ಭಾಷಣಕಾರರು ಶ್ರೀಮಾನ್ ಟೈಟಸ್ ನೊರೋನಾ, ಕೊಂಕಣಿ ಕವಿ ಹಾಗೂ ಹಲವಾರು ಸಮಾಜದ ಒಳಿತಿಗಾಗಿ ಮಾಡುವ ಕೆಲಸಗಳಲ್ಲಿ ಸಹಭಾಗಿಯಾಗಿ ಪರರ ಸೇವೆಯ ಮುಖಾಂತರ ದೇವರ ಸೇವೆ ಮಾಡುವರು ಶ್ರೀಮಾನ್ ನೊರೋನರವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಮೂರನೆಯ ಭಾಷಣಕಾರರು ಇಸಾಕ್ ಫಾಯಿಸಿ ಕುಕ್ಕಿಲ, ಖತೀಬರು ಬದ್ರಿಯಾ ಜುಮಾ ಮಸೀದಿ ದೇರಳಕಟ್ಟೆ. ಅವರು ಈಗ ಪ್ರಾರ್ಥನೆಯಲ್ಲಿದ್ದಾರೆ, ಕೆಲವೇ ಸಮಯದಲ್ಲಿ ನಮ್ಮನ್ನು ಸೇರಲಿದ್ದಾರೆ. ಅವರಿಗೂ ನಾನು ಸ್ವಾಗತ ಬಯಸ್ತೇನೆ. ಹಾಗೂ ಇಲ್ಲಿ ಅತಿಥಿಗಳಾಗಿ ಆಗಮಿಸಿದ ಸಿಸ್ಟರ್ ಮಿಲ್ಲಿ ಫೆರ್ನಾಂಡಿಸ್, ಸುಪೀರಿಯರ್ ಜನರಲ್ ಅರ್ಸುಲೈನ್ ಫ್ರಾನ್ಸಿಸ್ಕನ್ ಸಂಸ್ಥೆ, ಸಿಸ್ಟರ್ ಕ್ಲಾರಾ ಮೆನೇಜಸ್, ಮಂಗಳೂರು ಧರ್ಮ ಪ್ರಾಂತ್ಯದ ಪ್ರೊವಿನ್ಷಿಯಲ್, ಫಾದರ್ ಮೆಲ್ವಿನ್ ಪಿಂಟೋ ಹಾಗೂ ಸೈಂಟ್ ಅಲೋಷಿಯಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿಯ ಮುಖ್ಯಸ್ಥರು ಹಾಗೂ ಇತರ ಧರ್ಮಗುರುಗಳು ಇಲ್ಲಿದ್ದಾರೆ. ಅವರಿಗೂ ಫಾದರ್ ರೋಷನ್ ಕ್ರಾಸ್ಟಾ, ಫಾದರ್ ಮುಲ್ಲರ್ ಹೋಮಿಯೋಪತಿ ಆಸ್ಪತ್ರೆಯ ಅಡ್ಮಿನಿಸ್ಟ್ರೇಟರ್, ಸಿಸ್ಟರ್ ಮರಿಯಾ ಸ್ಮಿತಾ, ಕೋಟೆಕಾರ್ ಅಪೋಸ್ಟಲಿಕ್ ಕಾರ್ಮೆಲ್ ಸಂಸ್ಥೆಯ ಸುಪೀರಿಯರ್, ಸಿಸ್ಟರ್ ಸ್ಟೆಫನಿ ಕುಯೆಲ್ಯೋ, ಒಲವಿನಹಳ್ಳಿ ಸೇವಾಶ್ರಮದ ಸುಪೀರಿಯರ್, ಅವರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಉಪಸ್ಥಿತರಿದ್ದ ಧರ್ಮಗುರುಗಳಿಗೆ, ಕನ್ಯಾಸ್ತ್ರೀಯರಿಗೆ, ಬೆಳ್ಮ ಪಂಚಾಯತ್ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಮಾಜಿ ಅಧ್ಯಕ್ಷ ಸದಸ್ಯರಿಗೆ ಹಾಗೂ ಇತರ ಗ್ರಾಮ ಪಂಚಾಯತ್ ಸದಸ್ಯರಿಗೆ, ನೆರೆದಿದ್ದ ಎಲ್ಲ ಗಣ್ಯರಿಗೆ, ಬಂಧು ಮಿತ್ರರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಪ್ರಭು ಯೇಸು ಜಗದ್ದೋರಕ, ಜಗತ್ ರಕ್ಷಕ ನಮ್ಮೆಲ್ಲರನ್ನು ಹರಸಲೆಂದು ಪ್ರಾರ್ಥಿಸಿ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಜೈ ಕ್ರಿಸ್ತ್. ಎಲ್ರಿಗೂ ನಮಸ್ಕಾರ. ನಮ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರೆ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ. ಎಷ್ಟೊತ್ತು ಮಾತನಾಡಬೇಕು ಅಂತ ನಾನು ಪ್ರಾರಂಭದಲ್ಲೇ ಒಂದು ಪ್ರಶ್ನೆ ಹಾಕ್ಕೊಳ್ತೀನಿ. ಸಾಮಾನ್ಯವಾಗಿ ಶಾಲೆಗಳಿಗೆ ಹೋದಾಗ ನಾವೊಂದು ಪ್ರಶ್ನೆ ಕೇಳ್ತೀನಿ ಮಕ್ಕಳಿಗೆ, ಎಷ್ಟೊತ್ತು ಮಾತಾಡಲಿ ಮಕ್ಕಳೇ ಅಂತ. ಒಂದು ಶಾಲೆಗೆ ಹೀಗೆ ಹೋದಾಗ ಒಂದು ಮಾತು ಹೇಳಿದಾಗ ಮಕ್ಕಳು ಅಂದರು, ಎಷ್ಟೊತ್ತು ಬೇಕಾದರೂ ಮಾತಾಡಿ ಸರ್ ಅಂತ ಹೇಳಿದ್ರು. ನಾವು ಭಾಷಣ ಮಾಡೋರ್ಗೊಂದು ಖುಷಿ ಏನು ಅಂತಂದರೆ ಎಷ್ಟೊತ್ತು ಬೇಕಾದ್ರೂ ಮಾತಾಡಿ ಅಂತ ಹೇಳಿಬಿಟ್ರೆ ನಾವೊಂದು ಭಾಳ ಖುಷಿಯಲ್ಲಿ ಇರುವಂಥ ಸಂದರ್ಭ. ಅದ್ರಲ್ಲಿ ಹಿಂದೆ ಹುಡುಗ ಒಬ್ಬ ಭಾಳ ತುಂಟ ಹುಡುಗ ಎದ್ದು ನಿಂತು ಹೇಳ್ದ, ಎಷ್ಟೊತ್ತು ಬೇಕಾದ್ರೂ ಮಾತಾಡಿ ಸರ್, ಬೆಲ್ಲಾದ್ಮೇಲೆ ನಾವೆಲ್ಲ ಹೊರಟೋಗ್ತೀವಿ ಅಂತ ಹೇಳಿ. ಹಾಗೆ ನಾನು ನೆಕ್ಸ್ಟ್ ರೆಡಿ ಇದೆ ಟೀಮು, ನಾನು ಏನಾದ್ರು ಮಾತಾಡಿ ಮುಂದಂದರೆ ಅವ್ರು ಬಂದು ನನ್ನ ಜೊತೆಗೆ ನನ್ನನ್ನು ಸೇರಿಸಿ ಸ್ಕಿಟ್ ಮಾಡಿಸ್ಬಿಡ್ತಾರೆ ಅವರು. ಸೊ ಹಾಗಾಗಿ ಆ ಎಲ್ಲ ಅರಿವಿನ ಹಿನ್ನೆಲೆಯಲ್ಲಿ ಈ ಒಂದು ಸೌಹಾರ್ದ ಸಂಭ್ರಮದ ಈ ಸಂದರ್ಭದಲ್ಲಿ ನಾವು ಸೇರಿದ್ದೀವಿ. ಮಿತ್ರರೇ, ನಾನು ಫಾದರ್ ಮೆಲ್ವಿನ್ ಸೈಂಟ್ ಅಲೋಷಿಯಸ್ ಸಂಸ್ಥೆಯ ಫಾದರ್ ಮೆಲ್ವಿನ್ ಅವ್ರು ಫೋನ್ ಮಾಡಿ ಹೇಳಿದಾಗ ಭಾಳ ಖುಷಿಯನ್ನು ಪಟ್ಟೆ. ಈಗ ಫಾದರ್ ವಿಕ್ಟರ್ ಅವರ ಸಂಪರ್ಕವೂ ಸಹ ಆಯಿತು.
ಈ ಒಂದು ಸುಂದರವಾದಂಥ ಅರ್ಥಪೂರ್ಣ ಕಾರ್ಯಕ್ರಮವನ್ನು ನಾವೆಲ್ಲರೂ ಇಲ್ಲಿ ಮಾಡ್ತಾ ಇದ್ದೀವಿ. ಇದೆಲ್ಲದರ ನಡುವೆ ನಾವು ಒಂದೆರಡು ವಿಚಾರಗಳನ್ನು ಹಂಚ್ಕೊಳ್ಬೇಕು ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ನಾನು ಒಂದು ತತ್ವಶಾಸ್ತ್ರದ ವಿದ್ಯಾರ್ಥಿಯಾಗಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಫಿಲಾಸಫಿಯನ್ನು ಓದಬೇಕಾದ್ರೆ ನನಗೆ ಜೀಸಸ್ ಅವರ ಬದುಕು, ಕ್ರಿಸ್ತರ ಬದುಕು ಮತ್ತು ಸಂತ ಫ್ರಾನ್ಸಿಸ್ ಆಫ್ ಅಸಿಸಿ ಅವರ ಬದುಕು, ಸೈಂಟ್ ಅಗಸ್ಟಿನ್ ಅವರ ಬದುಕನ್ನೆಲ್ಲವನ್ನು ಪರಿಚಯ ಮಾಡಿ ಅಧ್ಯಯನ ಮಾಡುವಂಥ ಒಂದು ಅವಕಾಶ ಸಿಕ್ತು. ಇದೊಂಚೂರು ಗಂಭೀರವಾದಂಥ ವಿಚಾರ, ಮಕ್ಕಳಿಗೆ ಅಲ್ಲ, ಸ್ವಲ್ಪ ಹಿರಿಯರು ಇರೋದ್ರಿಂದ ಅವರ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ. ಮಕ್ಕಳಿಗೊಂದು ಬೇರೆನೇ ಸೆಗ್ಮೆಂಟ್, ಅವ್ರಿಗೆಲ್ಲ ಎಂಟರ್ಟೈನ್ಮೆಂಟ್ ಮುಖಾಂತರ ಸಂದೇಶ ತಲುಪ್ತಾ ಉಂಟು, ಅದು ಅವ್ರು ಮಾಡ್ತಾರೆ. ನಾನೊಂಚೂರು ಹಿರಿಯರು ಇರುವುದರಿಂದ ಒಂದೆರಡು ಮಾತನ್ನು ಹಂಚ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ. ಫಾದರ್ ಮೆಲ್ವಿನ್ ಅವ್ರನ್ನ ಕೇಳಿದಾಗ ಏನು ಮಾತಾಡಬೇಕು ಅಂತ ಹೇಳಿದ್ರೆ, ಕ್ರಿಸ್ತರ ಒಂದು 2-3 ಸಂದೇಶಗಳ ಸೌಹಾರ್ದತೆ ಹಿನ್ನೆಲೆಯಲ್ಲಿ ಹಂಚ್ಕೊಳ್ಬೇಕು ತಾವು ಅಂತ ಅಪೇಕ್ಷೆ ಪಟ್ಟರು. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕರಾವಳಿಗರು, ಸಮುದ್ರದ ತಟದಲ್ಲಿ ಇರುವಂಥವ್ರು. ಸಮುದ್ರದ ಮುಂದೆ ನಾವು ನಿಂತಾಗ ಆ ವಿಸ್ತಾರ ಇದೆಯಲ್ಲ, ಆ ಕ್ಯಾನ್ವಸ್ ನಮ್ಮ ಕಣ್ಣಲ್ಲಿ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗತ್ತಾ? ಒಂದೇ ಸರ್ತಿ ಹೀಗೇ ನೋಡ್ಬೇಕಾಗತ್ತೆ. ನಾವು 360 ಡಿಗ್ರಿ ತಿರುಗಬೇಕಾಗತ್ತೆ. ನಾವು ಇಡೀ ಸಮುದ್ರವನ್ನು ನಾವು ಸೆರೆ ಹಿಡಿಬೇಕಾದ್ರೆ. ಹಾಗೆಯೇ ಯಾವುದೇ ಮಹಾತ್ಮರು, ಪ್ರಭು ಕ್ರಿಸ್ತರ ಜೀವನವನ್ನು ನಾವು ಸಂದೇಶವನ್ನು ಓದಿದಾಗ ಒಂದೇ ಕಣ್ಣಲ್ಲಿ ನೋಡ್ಲಿಕ್ಕೆ ಆಗಲ್ಲ, ಒಂದೇ ಬದುಕು ಸಾಕಾಗೋದಿಲ್ಲ ಅಂತ ಅನ್ಸುತ್ತೆ. ಎಷ್ಟು ಓದಿದ್ರು ಅಯ್ಯೋ ಇಷ್ಟೇ ಓದಿದ್ದ ನಾನು ಅಂತ ಅನ್ಸೋತ್ತೆ. ನಾವೆಲ್ಲರೂ ಫಿಲಾಸಫಿಯನ್ನು ಓದ್ತಾ ಇರುವವರು ಅಥವಾ ಆ ಒಂದು ಕುರಿತಾದಂತಹ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಿದಾಗ ನಾವು ಎಷ್ಟು ಕಷ್ಟಪಟ್ಟು ಓದಿದ್ರೂ ನಮ್ದು ಮುಗಿಯೋದಿಲ್ಲ. ಹಾಗೆ ಈ ಕ್ರಿಸ್ಮಸ್ನ ಸಂದರ್ಭದಲ್ಲಿ ಕ್ರಿಸ್ತರ ಜೀವನ ಮತ್ತು ಸಂದೇಶ ಮತ್ತು ಸೌಹಾರ್ದತೆ ಹಿನ್ನೆಲೆಯಲ್ಲಿ ಒಂದಷ್ಟು ಆಲೋಚನೆ ಮಾಡಬೇಕಾದಂಥ ಸಂದರ್ಭ ಬಂದಾಗ ನಾವು ಪ್ರಾರಂಭಕ್ಕೆ ಒಂದು 3 ಅಂಶಗಳನ್ನು ನಾನು ಹಾಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ವ್ಯಕ್ತಿ, ಆ ವ್ಯಕ್ತಿ ಕೊಟ್ಟಂತಹ ತತ್ವ, ವ್ಯಕ್ತಿತ್ವ ಮತ್ತು ಅದರ ಆಚರಣೆ. ನಾವೀಗೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ ಯಾವುದರ ಹಿನ್ನೆಲೆಯಲ್ಲಿ? ವ್ಯಕ್ತಿಯ ಹಿನ್ನೆಲೆಯಲ್ಲಿ, ಆ ವ್ಯಕ್ತಿ ಕೊಟ್ಟಂತಹ ತತ್ವದ ಹಿನ್ನೆಲೆಯಲ್ಲಿ. ಹಾಗಾಗಿ ವ್ಯಕ್ತಿ, ವ್ಯಕ್ತಿತ್ವ ಮತ್ತು ಆಚರಣೆಯನ್ನ ಒಂದು ಚೂರು ಆಲೋಚನೆ ಮಾಡಬೇಕಾದಂತಹ ಸಂದರ್ಭ ಬರುತ್ತೆ. ಸ್ವಾಮಿ ವಿವೇಕಾನಂದರು ಜೀವನದುದ್ದಕ್ಕೂ ಸಂದೇಶ ಮಾಡಬೇಕಾದಂಥ ಸಂದರ್ಭದಲ್ಲಿ ಅವ್ರ ಹತ್ರ ಇದ್ದಂಥ ಒಂದು 2 ಪ್ರಮುಖವಾದಂತಹ ಪುಸ್ತಕ ಅಂತ ಹೇಳಿದ್ರೆ ಶ್ರೀಮದ್ ಭಗವದ್ಗೀತೆ ಮತ್ತು ಇಮಿಟೇಷನ್ ಆಫ್ ಕ್ರೈಸ್ಟ್ ಅಂತ ಹೇಳ್ತಕ್ಕಂಥ ಒಂದು ಸುಂದರವಾದಂತಹ ಪುಸ್ತಕವನ್ನು ಅವ್ರ ಜೀವನದುದ್ದಕ್ಕೂ ಇಟ್ಕೊಂಡು ಸಂಚಾರ ಮಾಡ್ತಾ ಇದ್ರಂತೆ. ಸ್ವಾಮಿ ವಿವೇಕಾನಂದರು ಮೊನಾಸ್ಟ್ರಿಯನ್ನು ನಿರ್ಮಾಣ ಮಾಡಬೇಕಾದ್ರೆ, ರಾಮಕೃಷ್ಣ ಮಹಾಸಂಘವನ್ನು ನಿರ್ಮಾಣ ಮಾಡಬೇಕಾದ್ರೆ ಕ್ರಿಸ್ತ ಮೊನಾಸ್ಟ್ರಿಗಳಿಂದ ಪ್ರೇರಣೆಯನ್ನು ಪಡೆದಿದ್ರು ಅನ್ನುವಂಥದ್ದು ನಮಗೆ ತಿಳಿದಂತಹ ಸಂಗತಿ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ಆಲೋಚನೆ ಮಾಡಬೇಕಾದ್ರೆ ಭಾರತೀಯರಾಗಿ ಭಾರತೀಯ ಸಂಸ್ಕೃತಿ ಮತ್ತು ಸಭ್ಯತೆಯ ಹಿನ್ನೆಲೆಯಲ್ಲಿ ಭಗವಾನ್ ಕ್ರಿಸ್ತರು ನಮಗೆ ಒಂದು ಪರಕೀಯರು ಅಂತ ಯಾವತ್ತೂ ಅನ್ಸೋದಿಲ್ಲ. ಅವ್ರು ನಮ್ಮವರೇ, ನಮ್ಮ ಭಾರತದ ಸಂತರಂತೆಯೇ ಅವರೂ ಸಹ ಒಂದು ಶ್ರೇಷ್ಠವಾದಂತಹ ಒಂದು 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 ಸಂದೇಶವನ್ನು ಕೊಟ್ಟಂತಹ ಒಂದು ಶ್ರೇಷ್ಠ ಸಂತ, ಒಂದು ಶ್ರೇಷ್ಠ ವ್ಯಕ್ತಿತ್ವ ಅಂತ ಹೇಳಿ ನಮ್ಮ ಮುಂದೆ ಕಣ್ಮುಂದೆ ಬರುತ್ತೆ. ನನಗೆ ಮಾತಾಡ್ಬೇಕಾದ್ರೆ ಏನನ್ನು ಹಂಚ್ಕೊಳ್ಬೇಕು, ಏನನ್ನು ಮಾತಾಡಬೇಕು ಅಂತ ನಾನು ಹುಡುಕ್ತಾ ಇದ್ದೆ. ಕ್ರಿಸ್ತರ ಸಂದೇಶದ ಸಾರಾಂಶವನ್ನು ಹೇಳಬೇಕು ಅಂದರೆ ಯಾವುದನ್ನು ಹೇಳಬೇಕು, ಯಾವುದನ್ನು ಹಂಚ್ಕೊಳ್ಬೇಕು, ಸೌಹಾರ್ದತೆಯನ್ನು ಯಾವ ಮುಖಾಂತರ ಹೇಗೆ ಕನೆಕ್ಟ್ ಮಾಡ್ಬೋದು ಅಂತಂದಾಗ ನನಗೆ ಕಂಡದ್ದು ಗಾಸ್ಪೆಲ್ ಆಫ್ ಮ್ಯಾಥ್ಯೂನಲ್ಲಿ ಬಂದಂತಹ ಸರ್ಮನ್ ಆನ್ ದ ಮೌಂಟ್ ನನಗೆ ಬಹಳ ಇಷ್ಟಪಡ್ತು. ಅದರಲ್ಲಿ ಕೊಟ್ಟಕ್ಕಂಥ ಒಂದು 2-3 ಸಂದೇಶಗಳನ್ನು, 8 ಅಂಶಗಳಿದೆ, ಎಲ್ಲವೂ ಹೇಳಲಿಕ್ಕೆ ಆಗಲ್ಲ, ಸಮಯ ಇಲ್ಲ. ಒಂದು 2-3 ಅಂಶಗಳನ್ನ ಹಂಚ್ಕೊಳ್ತೀನಿ. ಅದ್ರ ಮುಖಾಂತರ ಸೌಹಾರ್ದತೆಯನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಮೊದಲಿಗೆ ಭಗವಾನ್ ಕ್ರಿಸ್ತರ್ ಹೇಳ್ತಕ್ಕಂತಾರೆ, ಬ್ಲೆಸ್ಡ್ ಆರ್ ದ ಪುವರ್ ಇನ್ ದ ಸ್ಪಿರಿಟ್ ಫಾರ್ ದೇರ್ ಇನ್ ದ ಕಿಂಗ್ಡಮ್ ಆಫ್ ಹೆವನ್ ಅಂತ ಹೇಳ್ತಾರೆ. ಬ್ಲೆಸ್ಡ್ ಆರ್ ದ ಪುವರ್ ಇನ್ ಹಾರ್ಟ್. ಯಾವ ಥರದಲ್ಲಿ? ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಅಹಂಕಾರಗಳನ್ನು ತೆಗಿಬೇಕು ಅನ್ನುವಂಥದ್ದು ಆ ಸಂದೇಶ. ಪುವರ್ ಅಂದರೆ ಯಾವುದು? ಬಡತನ, ನನ್ನ ಅಕೌಂಟಲ್ಲಿ ದುಡ್ಡಿಲ್ಲ ಅನ್ನುವಂತಹ ಪುವರ್ನೆಸ್ ಅಲ್ಲ, ನನ್ನಲ್ಲಿ ಇರ್ತಕ್ಕಂಥ ಅಹಂಕಾರವನ್ನು ತೆಗಿಬೇಕು ಅಂತ. ಕುವೆಂಪು ಅವ್ರೇನು ಹೇಳ್ತಾರೆ ಹೇಳಿ? ಮಣಿಯಲೆನ್ನ ಶಿರವು ನಿನ್ನ ಚರಣ ಧೂಳಿ ತಳದಲ್ಲಿ ಅಂತ ಹೇಳಿ. ಆ ಪುವರ್ನೆಸ್, ಆ ಶರಣಾಗತಿ. ಝೆನ್ ಮಾಸ್ಟರ್ ಹತ್ರ ಒಬ್ಬ ಶಿಷ್ಯ ಬರ್ತಾನಂತೆ, ಕೇಳ್ತಾನಂತೆ ನಾನು ಝೆನ್ನನ್ನು ಕಲಿಬೇಕು ಅಂತ ಹೇಳ್ತಾರಂತೆ. ಝೆನ್, ಹೌದಾ, ಝೆನ್ ಕಲಿಬೇಕಾ? ವೆರಿ ಗುಡ್, ನೋಡು ಮೊದಲನೇದು ಹೀಗೆ ಅಂತ ಹೇಳಿದ ತಕ್ಷಣ ನನಗೆ ಗೊತ್ತಿದೆ, ಆ ಪುಸ್ತಕದಲ್ಲಿ ಇದೆ ಅಂತ ಹೇಳ್ತಾರಂತೆ. ಝೆನ್ ಮಾಸ್ಟರ್ ಇನ್ನೊಂದು ಸಂದೇಶ ಹೇಳ್ತಾರಂತೆ, ಆಗ ಅದು ಸಹ ಪುಸ್ತಕದಲ್ಲಿ ಇದೆ ಅಂತ ಹೇಳ್ತಾರಂತೆ. ಆಗ ಅವರು ಅವನ ಮುಂದೆ ಒಂದು ಟೀ ಕಪ್ಪನ್ನು ಇಟ್ಟು ಟೀಯನ್ನು ಸುರಿಲಿಕ್ಕೆ ಶುರು ಮಾಡ್ತಾರಂತೆ. ಟೀ ಸುರಿದು ಅದು ಓವರ್ಫ್ಲೋ ಆದಾಗ ಅವ್ನು ಹೇಳ್ತಾರಂತೆ, ಅದೇನು ಟೀ ಸುರಿತಾರೆ? ನೋಡು ಇಷ್ಟೇ, ನೀನು ಮೊದಲು ಟೀ ಕಪ್ಪನ್ನು ಖಾಲಿ ಮಾಡು, ಆಮೇಲೆ ಟೀಯನ್ನು ರುಚಿಯನ್ನು ಅನುಭವಿಸುವಂತಹ ಸಾಧ್ಯ ಆಗುತ್ತೆ. ಹಾಗಾಗಿ ಪೂರ್ ಆರ್ ದೋಸ್ ಹೂ ಬ್ಲೆಸ್ಡ್. ಹಾಗಾಗಿ ನಮ್ಮ ಒಳಗಿರ್ತಕ್ಕಂಥ ಅಹಂಕಾರವನ್ನು ನಾವು ಮೊದಲಿಗೆ ತೆಗಿಬೇಕು. ಈ ಸೌಹಾರ್ದತೆಯ ಸಂದೇಶದಲ್ಲಿ ನಮ್ಮ ಎಲ್ಲರಿಗೂ ಅಪ್ಲೈ ಆಗುವಂಥದ್ದು ಏನಂದರೆ, ನಮ್ಮೊಳಗೆ ಒಂದು ಅಹಂಕಾರ ಇದೆ, ನಾನು 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 ಅಂತದ್ದು. ಆ ಅಹಂಕಾರವನ್ನು ಮೊದಲಿಗೆ ನಾವು ತೆಗಿಬೇಕು. ಎರಡನೇದು, ಮೌರಿಂಗ್ ಆರ್ ಬ್ಲೆಸ್ಡ್ ಅಂತ ಹೇಳ್ತಾರೆ. ದುಃಖ ಪಡುವವರು ಧನ್ಯರು ಅಂತ ಹೇಳಿ. ದುಃಖ ಯಾವುದಕ್ಕೋಸ್ಕರ ಪಡಬೇಕು ಅಂದರೆ ಭಗವಂತನಿಗೋಸ್ಕರ ನಾವು ದುಃಖವನ್ನು ಪಡಬೇಕು. ಸಿಸ್ಟರ್ಸ್ ಎಲ್ಲ ಇದ್ದಾರೆ, ನಾವು ಭಗವಂತನಿಗೋಸ್ಕರ ಪ್ರತಿ ದಿವಸ ನಾವು ಕಣ್ಣೀರನ್ನು ಹಾಕ್ಬೇಕಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಯಾರು ಭಗವಂತನಿಗೋಸ್ಕರ ಕಣ್ಣೀರು ಹಾಕ್ತಾರೆ ಅಂತ ಹೇಳಿ. ಮುಂದೆ
ಶಾಂತರು ಅಂದ್ರೆ ಮೀಕ್ ಆರ್ ದ ಬ್ಲೆಸ್ಡ್ ಅಂತ ಹೇಳ್ತಾರೆ. ಮೀಕ್ ಅಂತ ಹೇಳಿದ್ರೆ ನಾವು ಶಾಂತತೆಯಿಂದ ಇರಬೇಕಾಗತ್ತೆ. ಸುತ್ತಮುತ್ತಲಂತ ಯಾವುದೇ ಪರಿಸ್ಥಿತಿಯೂ ಸಹ ನಾವು ಯಾವುದಕ್ಕೂ ಅಡಿಕ್ಟ್ ಆಗ್ದೇನೆ ನಾನು ನನ್ನದು ಅಂತಕ್ಕಂತಹ ಭಾವವನ್ನ ಬಿಟ್ಟು ನಾವು ಎಲ್ಲರಲ್ಲೂ ಭಗವಂತನ ಕಾಣುವಂತಹ ಒಂದು ಮನಸ್ಸನ್ನ ನಾವು ಹೊಂದಬೇಕು ಅನ್ನುವಂಥದ್ದು. ಮತ್ತೆ ಹಂಗರ್ ಆರ್ ಬ್ಲೆಸ್ಡ್ ಅಂತ ಹೇಳ್ತಾರೆ. ಹಂಗರ್ ಫಾರ್ ರೈಚಿಯಸ್ನೆಸ್, ಆ ಹಂಗರ್ ಇರಬೇಕು ನಮ್ಮಲ್ಲಿ. ಅಂಡ್ ಥರ್ಸ್ಟ್ ಫಾರ್ ರೈಚಿಯಸ್, ಆ ತೃಷೆ ಇರ್ಬೇಕು ನಮ್ಮಲ್ಲಿ. ಒಂದು ಸುಂದರವಾದಂಥ ಕತೆ ನಮ್ಮ ಶ್ರೀರಾಮಕೃಷ್ಣರ ಬದುಕಿನಲ್ಲೂ ಬರುತ್ತೆ. ಒಬ್ಬ ಶಿಷ್ಯ ಹೋಗಿ ಕೇಳ್ತಾನೆ, ಭಗವಂತನನ್ನು ನಾನು ಕಾಣಬೇಕು ಅಂತ. ಗುರುಗಳು ನದಿ ಹತ್ರ ಕರ್ಕೊಂಡೋಗಿ ಅವನನ್ನ ಹುಳುಕ್ಕಂತ ಮುಳುಗಿಸ್ತಾರೆ. 1 ನಿಮಿಷ ಮುಳುಗಿಸ್ತಾರೆ, 2 ನಿಮಿಷ ಮುಳುಗ್ತಾರೆ, 3 ನಿಮಿಷ ಮುಳುಗ್ತಾರೆ. 4ನೇ ನಿಮಿಷದಲ್ಲಿ ಅವನಿಗೆ ಉಸಿರು ಕಟ್ಟಿ ಹೊರಗಡೆ ಬರುತ್ತೆ. ಕೇಳ್ತಾರೆ, ಏನಾಯ್ತು? ಗಾಳಿ ಬೇಕು ಅಂತ ಅನ್ನಿಸ್ತು ನನಗೆ ಅಂತ ಹೇಳಿ. ಆ ಗಾಳಿ ಬೇಕು, ಆ ತೃಷೆ, ಥರ್ಸ್ಟ್ ಫಾರ್ ಬ್ರೆತ್ ಇದೆಯಲ್ಲ, ಆ ತೃಷೆ, ಆ ವ್ಯಾಕುಲತೆ ಬೇಕು ಅಂತ ಶ್ರೀರಾಮಕೃಷ್ಣರ ಕಥೆಯಲ್ಲಿ ಬರುತ್ತೆ. ಅದೇ ರೀತಿ ಈ ಬಿಯಾಟಿಟ್ಯೂಡ್ ಅಲ್ಲೂ ಸಹ ಇದೇ ಸಂದೇಶ ಹೇಳುವಂಥದ್ದು ನಮಗೆ. ಆ ವ್ಯಾಕುಲತೆ ನಮ್ಮಲ್ಲಿ ಇರಬೇಕು ಅಂತ. ಮತ್ತು ಮುಂದೆ ನಮ್ಮಲ್ಲಿ ಮರ್ಸಿ, ಬ್ಲೆಸ್ಡ್ ಆರ್ ದೋಸ್ ಹೂ ಹ್ಯಾವ್ ಅ ಮರ್ಸಿ. ಇವತ್ತು ಕರುಣೆ ಕಡಿಮೆ ಆಗ್ಬಿಟ್ಟಿದೆ ನಮ್ಮಲ್ಲಿ. ಯಾರೋ ಒಬ್ರು ತಪ್ಪು ಮಾಡಿದಾಗ ನಾವು ಕರುಣೆಯನ್ನು ತೋರಿಸ್ತಾ ಇಲ್ಲ, ಅವ್ರ ಮೇಲೆ ಆಟಿಟ್ಯೂಡ್, ಈಗೋವನ್ನು ತೋರಿಸ್ತಾ ಇದ್ದೀವಿ. ಅದು ನಮ್ಮಿಂದ ಹೋಗ್ಬೇಕಾಗತ್ತೆ. ಮುಂದೆ ಅವ್ರು ಹೇಳ್ತಾರೆ ಪ್ಯೂರ್ ಇನ್ ದ ಹಾರ್ಟ್ ಹೂ ಆರ್ ಬ್ಲೆಸ್ಡ್ ಅಂತ ಹೇಳಿ. ಅಂಡ್ ಮುಂದಕ್ಕೆ ಹೋಗ್ತಾ ಅವ್ರು ಹೇಳ್ತಾರೆ ಪೀಸ್ ಮೇಕರ್ಸ್ ಆರ್ ಬ್ಲೆಸ್ಡ್ ಅಂತ ಹೇಳ್ತಾರೆ. ಮತ್ತು ಮುಂದೆ ಹೋಗ್ತಾ ಪರ್ಸಿಕ್ಯೂಟೆಡ್ ಫಾರ್ ರೈಚಿಯಸ್ನೆಸ್, ಫಾರ್ ದ ಸೇಕ್ ಆಫ್ ರೈಚಿಯಸ್ನೆಸ್ ಆರ್ ಬ್ಲೆಸ್ಡ್ ಅಂತ ಹೇಳಿ. ನೋಡಿ ಎಷ್ಟು ಸುಂದರವಾದಂತಹ ಸಂದೇಶ. ಈ ಸಂದೇಶಗಳನ್ನೆಲ್ಲ ನಾವು ಅನುಷ್ಠಾನಕ್ಕೆ ತಂದಾಗ ನಮ್ಮ ಕ್ರಿಸ್ಮಸ್ ಅರ್ಥಪೂರ್ಣವಾಗುತ್ತೆ. ಹೌದಲ್ವಾ? ಇದು ಕೇವಲ ನಮಗೆ ಅಂದ್ರೆ ಎಲ್ಲ ಮಾನವ ಜನಾಂಗದವರು ಸಹ ಅನುಕರಣೆ ಮಾಡುವಂಥದ್ದು, ಅನುಷ್ಠಾನಕ್ಕೆ ತರುವಂತಹ ಸಂದೇಶಗಳು. ಇದಲ್ಲದೇನೆ ನಾವು ನಮ್ಮ ಸಮಾಜದಲ್ಲಿ ಇರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು ಎಲ್ಲೆಡೆಯೂ ಇದ್ದೇ ಇದೆ. ಭಿನ್ನಾಭಿಪ್ರಾಯಗಳಲ್ಲಿ ಆದರೆ ಸಮಾನತೆಯನ್ನ, ನಮ್ಮಲ್ಲಿರ್ತಕ್ಕಂಥ ಸಾಮ್ಯತೆಯನ್ನು ನಾವು ಮೊದಲು ಆಯ್ಕೆ ಮಾಡ್ಕೊಳ್ಳೋಣ. ಆ ಸಾಮ್ಯತೆಯನ್ನು ಆಯ್ಕೆ ಮಾಡ್ಕೊಂಡು ಆ ಸಾಮ್ಯತೆಯಲ್ಲಿ, ಆ ಸಮಾನತೆಯಲ್ಲಿ ಆ ಭಾರತವನ್ನು ನಿರ್ಮಾಣ ಮಾಡೋಣ, ಭಾರತವನ್ನು ಕಟ್ಟೋಣ, ನಮ್ಮ ಸಮಾಜವನ್ನು ಕಟ್ಟೋಣ. ನಮ್ಮ ಫಾದರ್ ವಿಕ್ಟರ್ ಅವ್ರು ಹೇಳಬೇಕಾದ್ರೆ ಮೊದಲಿಗೆ ಆ ಪ್ರಾರ್ಥನೆನೇ ಹೇಳಬೇಕಾದ್ರೆ ಎಷ್ಟು ಚೆನ್ನಾಗಿ ಹೇಳಿದ್ರು. ನನ್ನ ದೇಶ ಒಳ್ಳೇದಾಗ್ಲಿ, ನನ್ನ ರಾಜ್ಯಕ್ಕೆ ಒಳ್ಳೇದಾಗ್ಲಿ, ನನ್ನ ಗ್ರಾಮಕ್ಕೆ ಒಳ್ಳೇದಾಗ್ಲಿ. ಎಷ್ಟು ಸುಂದರವಾಗಿದೆ ನೋಡಿ, ಎಷ್ಟು ವಿಸ್ತಾರವಾದಂತಹ ಒಂದು ಸಂದೇಶವನ್ನು ಅವ್ರು ಹೇಳಿದ್ರು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ಭವೆ. ಎಲ್ಲರೂ ಖುಷಿಯಾಗಿರ್ಲಿ, ಎಲ್ಲರೂ ಆನಂದವಾಗಿರ್ಲಿ, ಎಲ್ಲರೂ ಸಂತೋಷವಾಗಿರ್ಲಿ ಅನ್ನುವಂತಹ ಈ ಒಂದು ಸಂದೇಶ ಇದೆಯಲ್ಲ, ಅದು ನಮಗೆ ಭ್ರಾತೃತ್ವದ ಸಂದೇಶ. ಅದು ಭಗವಾನ್ ಕ್ರಿಸ್ತರಲ್ಲ ಜೀವನದಲ್ಲಿಯೂ ಸಹ ನಮ್ಗೆಲ್ರಿಗೂ ಕಾಣಲಿಕ್ಕೆ ಸಿಗುತ್ತೆ. ಹಾಗಾಗಿ ಅವ್ರ ಜೀವನದುದ್ದಕ್ಕೂ ನಮಗೆ ಕೊಟ್ಟಂತಹ ಒಂದು 5 ಅಂಶಗಳನ್ನು ನಾವು ಜೀವನದಲ್ಲಿ ಯಾವಾಗಲೂ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಪ್ರೇಮ, ಪ್ರೀತಿ. 2ನೇದು ಮರ್ಸಿ, ಕರುಣೆ. 3ನೇದು ಸರೆಂಡರ್, ಶರಣಾಗತಿ. 4ನೇದು ಸರ್ವಿಸ್, ಸೇವೆ. 5ನೇದು ವೆರಿ ಇಂಪಾರ್ಟೆಂಟ್, ಪ್ರೇಯರ್, ಪ್ರಾರ್ಥನೆ. ಈ 5 ಅಂಶಗಳನ್ನು ನಾನು ಜೀವನದಲ್ಲಿ ಅಳವಡಿಸ್ಕೊಂಡದ್ದೇ ಆದಲ್ಲಿ ನಮ್ಮ ಮಕ್ಕಳಿಗೂ ಇದನ್ನು ಹೇಳ್ಕೊಡ್ಬೇಕು. ಕಾವಲಿ ಬಾರಿ ನಾವು ಮಾತ್ರ ಚರ್ಚಿಗೆ ಹೋಗಿ ಮಾಸಸ್ಗೆ ಹೋಗಿ ಕೇಳಿ ಪ್ರವಚನ ಕೇಳ್ಕೊಂಡು ಬರುವುದಲ್ಲ, ಮಕ್ಕಳಿಗೂ ಅದನ್ನು ಅನುಷ್ಠಾನ ತರಲಿಕ್ಕೆ ಪ್ರಯತ್ನ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಸಮಾಜದಲ್ಲಿ ಸಮನ್ವಯತೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡಬೇಕು. ಸಮಾಜವನ್ನು ಹೊಡೆಯುವಂಥ, ವಿಘಟನೆ ಮಾಡುವಂಥವ್ರು ತುಂಬ ಜನ ಇದ್ದಾರೆ, ಆದರೆ ಬೆಸೆಯುವಂಥವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಈ ಬೆಸೆಯುವಂಥ ಕ್ರಮವನ್ನು ನಾವು ಮಾಡಬೇಕು. ಹಾಗಾಗಿ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿರ್ಬೋದು, ವೈವಿಧ್ಯತೆ ಇರ್ಬೋದು, ಆದರೆ ಅದು ಸಮಾಜವನ್ನು ಒಡೆಯುವ ನಿಟ್ಟಿನಲ್ಲಿ ಯಾವುದೇ ರೀತಿ ಹೋಗದೇನೆ ನಾವೆಲ್ಲರೂ ಆ ಭಾರತವನ್ನ ನಮ್ಮ ಭಾರತ ಅಂತ ಪ್ರೀತಿಸಿ, ನಾವೆಲ್ಲರೂ ನಮ್ಮ ಸಮಾಜ ಅಂತ ಪ್ರೀತಿಸಿ, ಎಲ್ಲರಿಗೂ ಆನಂದವಾಗಿರುವ ಹಾಗೆ, ನಾನು ಹೇಳಿದ್ನಲ್ಲ ಸರ್ವೇ ಭವಂತು ಸುಖಿನಃ, ಎಲ್ಲರೂ ಖುಷಿಯಾಗಿ ಇರುವ ಹಾಗೆ ನಾವು ಹೇಗೆ ಮಾಡಬಹುದು ಅನ್ನುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ನಾವು ಒಂದು ಒಳ್ಳೆಯ ಭಾರತವನ್ನು, ಒಳ್ಳೆಯ ಸಮಾಜವನ್ನ, ಇದು ಒಳ್ಳೆಯ ನಾವು ಒಳ್ಳೆಯ ದೇರಳಕಟ್ಟೆಯನ್ನು ನಾವು ನಿರ್ಮಾಣ ಮಾಡ್ಲಿಕ್ಕೆ ನಮಗೆ ಸಾಧ್ಯತೆ, ಮಂಗಳೂರಿನ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ಕಡೆಯದಾಗಿ ಹೇಳುವುದಾದ್ರೆ ಎಚ್.ಎಸ್. ವೆಂಕಟೇಶ್ ಅವರ ಒಂದು ಸುಂದರವಾದಂತಹ ಹಾಡು ತಾವು ಕೇಳಿರ್ಬೋದು. ಎಲೆಗಳು ನೂರಾರು, ಭಾವದ ಎಲೆಗಳು ನೂರಾರು, ಎಲೆಗಳ ಬಣ್ಣ ಒಂದೇ ಹಸಿರು. ಎಲೆಗಳು ನೂರಾರು, ಭಾವದ ಎಲೆಗಳು ನೂರಾರು, ಎಲೆಗಳ ಬಣ್ಣ ಒಂದೇ ಹಸಿರು. ಜಾತಿ ಭಾಷೆ ಪಂಥ ಹಲವು, ಅವುಗಳ ಹಿಂದೆ ಮಾತ್ರ ಒಂದೇ ಒಲವು. ಸಾಗೋಣ ಒಟ್ಟಿಗೆ ಸಾಗೋಣ, ನಾವು ನೀವು ಸೇರಿ ಒಂದಾಗಿ, ನೀಗೋಣ ಭಿನ್ನತೆ ನೀಗೋಣ, 1000 ಹೆಜ್ಜೆ ಒಂದೇ ಗುರಿಯಾಗಿ. ಎಲೆಗಳು ನೂರಾರು, ಭಾವದ ಎಲೆಗಳು ನೂರಾರು, ಎಲೆಗಳ ಬಣ್ಣ ಒಂದೇ ಹಸಿರು.
ನಮ್ಮೆಲ್ಲ ಬೇರೆ ಬೇರೆ ಇರ್ಬೋದು, ಆದರೆ ನಮ್ಮೆಲ್ಲರ ಒಂದೇ ಗುರಿ ಏನು? ವಿ ಶುಡ್ ಮೇಕ್ ಆ ಕಂಟ್ರಿ ಪ್ರೈಡ್, ವಿ ಶುಡ್ ಮೇಕ್ ಅವರ್ ಸೊಸೈಟಿ ಹ್ಯಾಪಿ. ಈ ಹಿನ್ನೆಲೆಯಲ್ಲಿ ಕ್ರಿಸ್ಮಸ್ನ ಈ ಸಂದೇಶ ಭಗವಂತರು ಹೇಗೆ ನಮಗೆ ಒಂದು ಸುಂದರವಾದಂಥ ಒಂದು 8 ಅಂಶಗಳನ್ನು ಸರ್ಮನ್ ಆನ್ ದ ಮೌಂಟೇನಲ್ಲಿ ನಮಗೆ ಕೊಟ್ರಲ್ಲ, ಬಿ ಆಟಿಟ್ಯೂಡ್ ಉಂಟಲ್ಲ, ಆ ಅಂಶಗಳನ್ನು ನಾವು ಕಾಂಟಂಪ್ಲೇಟ್ ಮಾಡಬೇಕು, ಚಿಂತನೆ ಮಾಡಬೇಕು, ಸರಳೀಕರಿಸಬೇಕು, ನಮ್ಮ ಮಕ್ಕಳಿಗೆ ಕೊಡಬೇಕು, ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಹಂಚ್ಕೊಳ್ಬೇಕು. ಆಗ ಆ ಅಂಶಗಳನ್ನು ನಾವು ಪಾಲಿಸಿದೇ ಆದಲ್ಲಿ ನಿಜವಾದಂತಹ ಓರ್ವ ಕ್ರೈಸ್ತರಾಗಲಿಕ್ಕೆ ಸಾಧ್ಯ ಆಗುತ್ತೆ, ಓರ್ವ ಒಳ್ಳೆಯ ಸಜ್ಜನ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ತನ್ನ ಮೂಲಕ ಭಾರತವನ್ನು ಸಹ ಸುಂದರ ಮಾಡ್ಬೋದು, ನಮ್ಮ ಸಮಾಜವನ್ನು ಸಹ ಸುಂದರ ಮಾಡ್ಬೋದು ಅನ್ನುವಂಥ ಸಂದೇಶದ ಹಿನ್ನೆಲೆ ನನ್ನ ಮಾತನ್ನು ಮುಗಿಸ್ತೇನೆ. ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ನಮಸ್ಕಾರ, ಜೈ ಹಿಂದ್. ಕ್ರಿಸ್ಮಸ್ ಹಬ್ಬದ ಬಗ್ಗೆ, ಸೌಹಾರ್ದತೆಯ ಬಗ್ಗೆ ಮತ್ತು ಸಂಗಮದ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ನಿಮ್ಮ ಮುಂದೆ ಇಡಲು ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಕ್ರಿಸ್ಮಸ್ ಸೌಹಾರ್ದ ಸಂಗಮ. ಕ್ರಿಸ್ಮಸ್ ಹಬ್ಬ ಅನ್ನುವಂಥದ್ದು ಕ್ರಿಸ್ತನ ಜನನದ ದಿನ, ಕ್ರಿಸ್ತನ ಜನನದ ಹಬ್ಬ ಕೂಡ. ನಿರ್ದಿಷ್ಟ ನಂಬಿಕೆಯವರಿಗೆ ಮೀಸಲಿಟ್ಟಾದ ಆಚರಣೆ, ಅಂದರೆ ಒಂದು ಫೇತ್ನ ಆಚರಣೆ, ಒಂದು ನಂಬಿಕೆಯ ಆಚರಣೆ. ಈ ನಂಬಿಕೆಯು ಆಚರಣೆಯ ಸಂದರ್ಭವನ್ನು ಒಂದು ಅವಕಾಶವನ್ನಾಗಿ ತೆಗೆದುಕೊಂಡು ಪರಸ್ಪರ ಗೆಳೆತನವನ್ನು ಬೆಸೆಯುವ ಕಾರ್ಯ ಸೌಹಾರ್ದ. ಇಂದು ನಾವು ಸೌಹಾರ್ದತೆಯಲ್ಲಿ ಸಂಗಮವನ್ನು ಸೇರಿಸಿದ್ದೇವೆ. ಸಂಗಮವೆಂದರೆ ಸಾಮಾನ್ಯವಾಗಿ ನದಿಗಳು ಸೇರುವಂತಹ ಸ್ಥಳ. ನಮ್ಮಲ್ಲಿ ಸಂಗಮವಿದ್ದಾಗ ಹೆಚ್ಚಾಗಿ ನಮ್ಮ ಪರಿಸರದ 3 ಧರ್ಮಗಳನ್ನು ಒಟ್ಟುಗೂಡಿಸುವ ಸ್ಥಳ. ಸೌಹಾರ್ದತೆಯು ಸಹಜವಾಗಿರಬೇಕಾಗಿರುವುದು. ನಾವು ಚಿಕ್ಕವರಿರುವಾಗ ಅದು ಸಹಜವಾಗಿ ಇತ್ತು. ನಾವು ಬ್ರಾಹ್ಮಣರ ಮನೆಗೆ, ಜೈನರ ಮನೆಗೆ, ಮುಸಲ್ಮಾನರ ಮನೆಗೆ, ಬಂಟರ ಮನೆಗೆ ಹೀಗೆ ಹೋಗಿ ಊಟ ಮಾಡಿಕೊಂಡು ಬರ್ತಾ ಇದ್ದೆವು. ಸಹಜವಾಗಿ ಇರುವಂಥದ್ದನ್ನು ಇಂದು ಸಂಗಮವಾಗಿ ಮಾಡಬೇಕಾಗಿ ಬಂದಿರುವುದು ಒಂದು ರೀತಿಯ ದುರಂತವೆನ್ನಬೇಕು. ಇದಕ್ಕೆ ಕಾರಣವೇನು ಎಂಬುದರ ಆತ್ಮಾವಲೋಕನ ಮಾಡಬೇಕಾಗಿದೆ. ಇವತ್ತಿನ ದುರಿತ ಕಾಲದಲ್ಲಿ ಸೌಹಾರ್ದತೆಯನ್ನು ಬರೀ ಧರ್ಮಗಳ ನೆಲೆಯಲ್ಲಿ ಗುರುತಿಸುತ್ತಿದ್ದೇವೆ. ಅದರಲ್ಲೂ ಮುಖ್ಯವಾಗಿ ಹಿಂದೂ, ಮುಸ್ಲಿಂ ಮತ್ತು ಕ್ರೈಸ್ತ ಧರ್ಮ. ಆದರೆ ಸಾಮರಸ್ಯ ಎನ್ನುವುದು ಇರಬೇಕಾಗಿರುವುದು ನಮ್ಮ ಬದುಕಿನ ಎಲ್ಲ ಕ್ಷೇತ್ರಗಳಲ್ಲಿ, ಧಾರ್ಮಿಕ ಆಚರಣೆ ಮತ್ತು ನಂಬಿಕೆಗಳಲ್ಲಿ ಮಾತ್ರ ಅಲ್ಲ. ಈ ಹಿನ್ನೆಲೆಯಲ್ಲಿ ಅವಲೋಕಿಸಿದಾಗ ನಾವು ಧರ್ಮ ಎಂಬುದನ್ನೇ ಎಲ್ಲೋ ಅಪಾರ್ಥ ಮಾಡಿಕೊಂಡಿದ್ದೇವೆ ಎಂಬುದು ಮೇಲ್ನೋಟಕ್ಕೆ ಅನುಭವ ಆಗ್ತಾ ಇದೆ. ಹಾಗಾದರೆ ಧರ್ಮ ಎಂದರೇನು? ಸರಳವಾಗಿ ಹೇಳುವುದಾದರೆ ಪವಿತ್ರವಾಗಿರುವುದರ ಜೊತೆಗೆ ಸಂಬಂಧವನ್ನು ಹೊಂದುವುದೇ ಧರ್ಮ, ದೇವರೊಂದಿಗೆ ಸಂಬಂಧ. ಇಲ್ಲಿ ದೇವರೆಂದರೆ ಅತಿಮಾನವ ಶಕ್ತಿಯೇ ಆಗಬೇಕೆಂದೇನಿಲ್ಲ. ಒಳ್ಳೆಯ ಮನುಷ್ಯನನ್ನು ಕಂಡರೆ ನಾವು ದೇವತಾ ಮನುಷ್ಯ ಎನ್ನುತ್ತೇವೆ. ನಿಜವಾಗಿ ತನ್ನ ಮನಸ್ಸಿನಂತೆ ನಡೆದು ದೀನ ದಲಿತರ ಸೇವೆ ಮಾಡುವ ವ್ಯಕ್ತಿಗೆ ನಡೆದಾಡುವ ದೇವರು ಎನ್ನುತ್ತೇವೆ. ಇನ್ನೂ ಮುಂದುವರೆದು ಹೋದರೆ ನಿಮ್ಮೊಳಗೆ ಪ್ರತಿಯೊಬ್ಬರೂ ಒಬ್ಬ ದೇವರಿದ್ದಾನೆ ಅನ್ನೋದು ಕೂಡ ನಮಗೂ ನಿಮಗೂ ತಿಳಿದಿದೆ. ಹೀಗಿರುವಾಗ ದೇವರ ಜೊತೆಗೆ ಉತ್ತಮ ಸಂಬಂಧವನ್ನು ಹೊಂದುವುದು ಉತ್ತಮ ಧರ್ಮವಾದರೆ ನಾವು ಪ್ರತಿಯೊಬ್ಬ ಮನುಷ್ಯನೊಂದಿಗೆ ಉತ್ತಮ ಸಂಬಂಧ ಹೊಂದಿರಲೇಬೇಕು. ಅಂದರೆ ಸೌಹಾರ್ದತೆ ಸಹಜವಾಗಿ ಬಂದು ಬಿಡಬೇಕು. ನನ್ನ ಪ್ರಕಾರ ನಾವು ಧರ್ಮವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲೇ ಸೋತಿರುವುದರಿಂದ ಸಹಜವಾಗಿ ಇರಬೇಕಾದ ಸೌಹಾರ್ದತೆಯನ್ನು ಕೂಡ ಇಂದಿನ ದಿನಗಳಲ್ಲಿ ಕಳೆದುಕೊಂಡಿದ್ದೇವೆ. ಹಾಗಾದರೆ ಸೌಹಾರ್ದತೆಯನ್ನು ಮತ್ತೆ ಪುನಃ ಸ್ಥಾಪಿಸುವುದು ಹೇಗೆ? ಉದಾಹರಣೆಯಾಗಿ 1995ರಲ್ಲಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾದ ಜಸ್ಟಿಸ್ JS ವರ್ಮಾ ಅವರು ತಮ್ಮ ಒಂದು ತೀರ್ಪಿನಲ್ಲಿ ಹಿಂದೂ ಒಂದು ಧರ್ಮವಲ್ಲ, ಅದೊಂದು ಜೀವನ ಪದ್ಧತಿ ಎಂಬ ವ್ಯಾಖ್ಯಾನವನ್ನು ಕೊಟ್ಟಿದ್ದರು. ಈ ವ್ಯಾಖ್ಯಾನದ ಹಿನ್ನೆಲೆಯಲ್ಲಿ ನೋಡಿದರೆ ಪ್ರತಿಯೊಂದು ಧರ್ಮವು ಒಂದು ಜೀವನ ಪದ್ಧತಿಯಾಗಿದೆ. ನಾವು ಕ್ರೈಸ್ತರು ಉಪವಾಸ ಮಾಡುತ್ತೇವೆ, ಮುಸಲ್ಮಾನರು ಉಪವಾಸ ಮಾಡ್ತಾರೆ, ಹಿಂದೂಗಳು ಉಪವಾಸ ಮಾಡ್ತಾರೆ. ಇವೆಲ್ಲವೂ ಮೂಲತಃವಾಗಿ ನಮ್ಮ ಆರೋಗ್ಯಕ್ಕೆ ಪೂರಕ. ಯಾವುದೇ ಧರ್ಮ ಆರೋಗ್ಯಕ್ಕೆ ವಿರುದ್ಧವಾದ, ಮಾನಸಿಕ ನೆಮ್ಮದಿಗೆ ಹಾನಿಕರವಾದ ಜೀವನ ಪದ್ಧತಿಯನ್ನು ಹೇಳಿಕೊಡುವುದಿಲ್ಲ.
ತನಗೆ ಮಾತ್ರವಲ್ಲ, ಯಾರಿಗೂ ಹಾನಿಕಾರಕವಾದುದನ್ನು ಮಾಡಲು ಕೂಡ ಧರ್ಮ ಬಿಡುವುದಿಲ್ಲ. ಧರ್ಮವನ್ನು ಜೀವನ ಪದ್ಧತಿಯನ್ನು ತಿಳಿದುಕೊಂಡಾಗ ಧರ್ಮಗಳ ನಡುವಿನ ಸಂಘರ್ಷ ಉದ್ಭವಿಸುವುದೇ ಇಲ್ಲ. ಕೆಲವು ತಪ್ಪು ಗ್ರಹಿಕೆಗಳಲ್ಲಿ ನಾವಿದ್ದೇವೆ. ಜಾತಿ, ಮತ, ಧರ್ಮ ಅನ್ನುತ್ತಾ ಇರುತ್ತೇವೆ. ಜಾತಿ, ಮತ, ಧರ್ಮ ಅನ್ನುವುದು ಬೇರೆ ಬೇರೆ ವಿಷಯಗಳು. ಜಾತಿ, ಮತ, ಧರ್ಮ ಭೇದವಿಲ್ಲದೆ ಇರುವುದೇ ಸಾಮರಸ್ಯ ಮತ್ತು ಸೌಹಾರ್ದತೆ ಎಂದು ಸಾರುತ್ತಿದ್ದೇವೆ. ಆದರೆ ಜಾತಿ ಬೇರೆ, ಮತ ಬೇರೆ, ಧರ್ಮ ಬೇರೆ. ಜಾತಿ ವ್ಯವಸ್ಥೆ ವರ್ಣಾಶ್ರಮ ಪದ್ಧತಿಯಿಂದ ಬಂದದ್ದು. ಅದಕ್ಕೆ ಅದರದೇ ಆದ ಇತಿಮಿತಿಗಳಿವೆ. ಮತ ಅನ್ನುವಂಥದ್ದು ತೀರ ವೈಯಕ್ತಿಕವಾದದ್ದು. ಮೈ ಫೇತ್ ಈಸ್ ಮೈ ಪರ್ಸನಲ್ ಥಿಂಗ್, ಈಸ್ ಮೈ ಪರ್ಸನಲ್ ಒಪಿನಿಯನ್. ಇದನ್ನು ಸ್ಪಷ್ಟವಾಗಿ ಅರಿತುಕೊಳ್ಳಬೇಕಾದರೆ ನಾವು ಮತ ಚಲಾಯಿಸುವಾಗ ಗೌಪ್ಯವಾಗಿ ಯಾರಿಗೂ ತಿಳಿಯದಂತೆ ತೀರಾ ಖಾಸಗಿಯಾಗಿ ಚಲಾಯಿಸುತ್ತೇವೆ. ಮತ ಎಂದರೆ ಒಪಿನಿಯನ್. ನಮಗೆ ಯಾರು ಬೇಕು ಎಂದು ಒಂದು ಒಪಿನಿಯನ್ ಕೊಡುವುದು. ಜಾತಿಗೂ ಮತಕ್ಕೂ ವ್ಯತ್ಯಾಸವಿದೆ. ಜಾತಿ ಕೆಳಗಿನ ಸ್ತರ, ಅಲ್ಲಿ ಶೋಷಣೆಗಳು ಜಾಸ್ತಿ. ಮತ ಮೇಲಿನ ಸ್ತರ, ಇಟ್ಸ್ ಯುವರ್ ಫೇತ್ ಆ್ಯಂಡ್ ಇಟ್ಸ್ ಯುವರ್ ಪರ್ಸನಲ್ ಒಪಿನಿಯನ್. ಧರ್ಮ ಜಾತಿ ಮತ್ತು ಮತವನ್ನು ಮೀರಿದ್ದು. ಧರ್ಮ ಎನ್ನುವುದು ಜಾತಿ ಮತ್ತು ಮತಕ್ಕೆ ಮಾತ್ರ ಸೀಮಿತವಾಗಿರದೆ ವಿಶಾಲವಾದ ವ್ಯಾಪ್ತಿಯನ್ನು ಹೊಂದಿದೆ ಮತ್ತು ತನ್ನೊಳಗೆಯೇ ಸೌಹಾರ್ದತೆ ಮತ್ತು ಸಾಮರಸ್ಯವನ್ನು ಮೈಗೂಡಿಸಿಕೊಂಡಿದೆ. ನಿಜವಾದ ಧಾರ್ಮಿಕ ವ್ಯಕ್ತಿ ಸೌಹಾರ್ದತೆಯಾಗಿಯೇ ಬದುಕುತ್ತಾನೆ. ಧರ್ಮ ಎಂಬುದು ವಿಸ್ತಾರವಾಗುತ್ತಾ ಹೋದಂತೆ ಅದರಲ್ಲಿ ಸ್ವಾಭಾವಿಕವಾಗಿ ಅಡಗಿಕೊಂಡಿರುವ ಸಾಮರಸ್ಯ, ಸಹಬಾಳ್ವೆಯ ಗುಣಗಳು ಮೇಲ್ಪದರಕ್ಕೆ ಬಂದು ಸಹಜವಾಗಿ ಸೌಹಾರ್ದತೆ ಸಮಾಜದಲ್ಲಿ ನೆಲೆಸಲು ಆರಂಭಿಸುತ್ತದೆ. ನಾವು, ನೀವು ಇಂದು ಧರ್ಮ ಎಂದು ಹೇಳುವುದು ನಿಜವಾದ ಅರ್ಥದಲ್ಲಿ ಧರ್ಮವೇ ಅಲ್ಲವೆಂದು ಹೇಳಬೇಕು. ಧರ್ಮವೆಂಬುದು ನಂಬಿಕೆಗೆ ಮಾತ್ರ ಸೀಮಿತವೇ? ಖಂಡಿತವಲ್ಲ. ಧರ್ಮ ಎಂದರೆ ಒಳ್ಳೆಯದನ್ನು ಪಾಲಿಸುವುದು ಮತ್ತು ಒಳ್ಳೆಯದನ್ನು ಮಾಡುವುದು. ಆದ್ದರಿಂದ ನಾವು ವೃತ್ತಿ ಧರ್ಮ, ಪತ್ರಿಕಾ ಧರ್ಮ ಎನ್ನುತ್ತೇವೆ. ಇತ್ತೀಚಿನ ದಿನಗಳಲ್ಲಿ ಎರಡೂ ಹೆಚ್ಚಾಗಿ ಕಂಡುಬರುವುದಿಲ್ಲ, ಅದು ಬೇರೆಯ ಮಾತು. ತನ್ನ ವೃತ್ತಿಗೆ ನಿಷ್ಠೆಯನ್ನು ತೋರಿಸುವುದೇ ವೃತ್ತಿ ಧರ್ಮ. ಜೀವನದ ಪ್ರತಿ ಕ್ಷೇತ್ರದಲ್ಲೂ ಧರ್ಮ ಇದೆ. ಮೂಲ ಆಶಯವನ್ನು ಅರಿತುಕೊಂಡಾಗ ಯಾವುದೇ ಸಂಘರ್ಷಗಳು ನಡೆಯುವ ಸಾಧ್ಯತೆಯೇ ಇರುವುದಿಲ್ಲ. ಯೇಸುವಿನ ಜನನದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ನಾವು ಅರಿತುಕೊಳ್ಳಬೇಕಾದ ಇನ್ನೊಂದು ವಿಷಯ ಎಂದರೆ, ಯೇಸುವನ್ನು ಹಿಡಿದು ಯಾವ ಮಹಾಪುರುಷನು ಧರ್ಮವನ್ನು ಸಂಸ್ಥಾಪನೆ ಮಾಡಿಲ್ಲ. ಅದರ ಅನುಯಾಯಿಗಳು ಧರ್ಮವನ್ನು ಸ್ಥಾಪಿಸಿದರು. ಇದರ ಉದ್ದೇಶ ಏನಿರಬಹುದೆಂದರೆ, ನಾನು ನನ್ನ ಮಾತಿನ ಮೊದಲಲ್ಲಿ ಹೇಳಿದಂತೆ ನಾವು ಏನನ್ನು ಪವಿತ್ರ ಎಂದು ಭಾವಿಸುತ್ತೇವೋ ಅದರೊಂದಿಗೆ ಸಂಬಂಧವನ್ನು ಹೊಂದುವುದು. ಯೇಸು ಕ್ರಿಸ್ತನ ಸಂದರ್ಭದಲ್ಲೂ ಒಳಿತಿನ ಜೊತೆ ಸಂಬಂಧ ಹೊಂದುವುದಕ್ಕಾಗಿ ಧರ್ಮ ಸ್ಥಾಪನೆಯಾಯಿತು. ಇದು ಯೇಸುವಿಗೆ ಮಾತ್ರವಲ್ಲ, ಎಲ್ಲ ಧರ್ಮಗಳ ಸಂತರಿಗೆ ಮತ್ತು ಮಹಾತ್ಮರಿಗೆ ಅನ್ವಯಿಸುತ್ತದೆ. ಹಿಂದೂಗಳ ವೇದಗಳಲ್ಲಿ ಏಕದೇವ ಭಗವಂತ, ಯಹೂದಿಯರ ಥೋರಾದಲ್ಲಿಯೂ ಏಕದೇವ ಯಾವೆ, ಕ್ರೈಸ್ತರ ಬೈಬಲ್ನಲ್ಲಿಯೂ ಏಕದೇವ ಗಾಡ್, ಮುಸಲ್ಮಾನರ ಕುರಾನ್ನಲ್ಲಿಯೂ ಏಕದೇವ ಅಲ್ಲ. ಎಲ್ಲ ಧರ್ಮಗಳು ಈ ದೇವರ ಅಡಿಯಾಳುಗಳು. ದೇವರೊಬ್ಬನೇ ಎಂದ ಮೇಲೆ ಯಾಕಾಗಿ ಮನುಷ್ಯರ ನಡುವೆ ಸೌಹಾರ್ದತೆಯ ಕಷ್ಟಗಳು ನುಸುಳಿಕೊಂಡವು ಎನ್ನುವುದು ಮಾತ್ರ ಬಗೆಹರಿಯದ ಪ್ರಶ್ನೆಯಾಗಿ ಉಳಿದಿದೆ. ಧರ್ಮವನ್ನು ಅಪಾರ್ಥವಾಗಿ ಕಂಡುಕೊಂಡ ಮನುಷ್ಯನಿಂದಾಗಿ ಧರ್ಮವು ಉಳಿಸಿಕೊಂಡದ್ದಕ್ಕಿಂತ ಅಳಿಸಿಕೊಂಡದ್ದೇ ಜಾಸ್ತಿ ಅನ್ನೋ ಎಂಬತ್ತಾಗಿದೆ ಪರಿಸ್ಥಿತಿ. ಒನ್ ಗಾಡ್ ಆ್ಯಂಡ್ ದ್ಯಾಟ್ ಗಾಡ್ ಬಿಲಾಂಗ್ಸ್ ಟು ಎವ್ರಿ ಒನ್. ಮತ್ತೊಮ್ಮೆ ಧರ್ಮವು ಜೀವನ ಪದ್ಧತಿಯಾಗಲಿ, ಮನುಷ್ಯರೊಳಗೆ ಸೌಹಾರ್ದತೆ ಮತ್ತು ಸಾಮರಸ್ಯವನ್ನು ಬೆರೆಯಲಿ ಹೀಗೆಂದು ಆಶಿಸುತ್ತಾ, ಮನುಷ್ಯರೊಳಗೆ ಮಾತ್ರ ಅಲ್ಲ, ಈ ಬ್ರಹ್ಮಾಂಡದಲ್ಲಿ ಮನುಷ್ಯನೊಬ್ಬನು ಬಿಟ್ಟು ಬೇರೆ ಯಾವುದೇ ಜೀವಿಯಾಗಲಿ ಪ್ರಕೃತಿಯಾಗಲಿ ತನ್ನ ಪಥವನ್ನು ಬಿಟ್ಟು ಬೇರೆ ರೀತಿ ಬದುಕುವುದಿಲ್ಲ. ನಿಮಗೆಲ್ಲರಿಗೂ ಈ ಹಬ್ಬಕ್ಕೆ ಸೌಹಾರ್ದತೆಯನ್ನು ಕೋರುತ್ತೇನೆ. ನಿಮಗೆಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳು ಕೂಡ. ಧನ್ಯವಾದಗಳು. ಕೆಲವರು ಇವರನ್ನು ಆತ್ಮೀಯತೆಯಿಂದ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಇವರ ಕಿರು ಪರಿಚಯ ಇಂತಿದೆ. ಶ್ರೀಯುತ ಇಸಾಕ್ ಫೈಸಿ ಕುಕ್ಕಿಲರವರು ಕಳೆದ 2 ವರ್ಷಗಳಿಂದ ಬದ್ರಿಯಾ ಜುಮಾ ಮಸೀದಿ ನೇರಳಕಟ್ಟೆಯಲ್ಲಿ ಖತೀಬರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅಲ್ಲದೆ ಬದ್ರಿಯಾ ಶರಿಯತ್ ಕಾಲೇಜಿನ ಪ್ರಾಂಶುಪಾಲರಾಗಿಯೂ ಇವರು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಧಾರ್ಮಿಕ ವಿಚಾರಗಳ ಬಗ್ಗೆ ಇವರು ಪ್ರೌಢಿಮೆಯನ್ನು ಹೊಂದಿದ್ದಾರೆ.
ಓರ್ವ ವಾಗ್ಮಿ, ಸಂಘಟನಾ ಚತುರ ವ್ಯಕ್ತಿಯಾಗಿದ್ದುಕೊಂಡು SKSSFನ ಅಧ್ಯಕ್ಷರಾಗಿ ಹಾಗೂ ಕಾರ್ಯದರ್ಶಿಯಾಗಿ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಕೆಲವು ಕ್ಷಣಗಳ ಕಾಲ ಇವರ ಮಾತುಗಳತ್ತ ನಮ್ಮ ಚಿತ್ತವಿರಲಿ. ಸರ್ವ ಧರ್ಮೀಯರಿಗೂ ನಮಸ್ಕಾರಗಳು. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಂ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವ ಸ್ವಹ್ಬಿಹಿ ಅಜ್ಮഈನ್. ಈ ಊರಿನ ಕ್ರೈಸ್ತ ಧರ್ಮದ ವಿವಿಧ ಸಂಘ ಸಂಸ್ಥೆಗಳ ಮಹನೀಯರು ಮಹೋದಯರು ಸೇರಿಕೊಂಡು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಸೌಹಾರ್ದ ಸಂಗಮವನ್ನು ಹಮ್ಮಿಕೊಂಡಿರುತ್ತಾರೆ. ಬಹಳ ಸಂತೋಷದ ವಿಚಾರ. ಎಲ್ಲ ರೀತಿಯಲ್ಲಿ ಇರುವ ಶುಭ ಹಾರೈಕೆಯನ್ನು ಮೊಟ್ಟ ಮೊದಲಾಗಿ ಹಾರೈಸ್ತಾ ಇದ್ದೇನೆ. ಅತ್ಯಂತ ಸುಂದರವಾದ ಒಂದು ವೇದಿಕೆ. ಈ ಒಂದು ವೇದಿಕೆಯಲ್ಲಿ ಕ್ರೈಸ್ತ ಧರ್ಮದ ಗುರುಗಳು ವೇದಿಕೆಯಲ್ಲಿದ್ದಾರೆ. ಈಗಾಗಲೇ ನಮ್ಮೊಂದಿಗೆ ಸೌಹಾರ್ದತೆಯ ಕುರಿತು ಬಹಳ ಸುಂದರವಾಗಿ ಸೌಹಾರ್ದತೆಯ ಕುರಿತು ಮಾತಾಡಿದಂತಹ ಎರಡು ಮಹಾ ವ್ಯಕ್ತಿಗಳು. ಈ ಒಂದು ಸಭೆಯಲ್ಲಿ ಗಂಡಸರಿಗಿಂತ ಹೆಂಗಸರನ್ನೇ ಜಾಸ್ತಿಯಾಗಿ ಕಾಣ್ತಾ ಇದ್ದೇನೆ. ಬಹಳ ಸಂತೋಷದ ವಿಚಾರ. ದೇಶದಲ್ಲಿ ಸೌಹಾರ್ದತೆಯನ್ನು ಕಾಪಾಡಬೇಕಾದರೆ ಅದು ಹೆಂಗಸರಿದ್ದರೆ ಸಾಧ್ಯ ಎನ್ನುವಂತಹ ಒಂದು ಚರಿತ್ರೆಯನ್ನ ಈ ದೇರ್ಲಕಟ್ಟೆಯಲ್ಲಿ ನೀವು ಮನವರಿಕೆ ಮಾಡಿಕೊಟ್ಟಿದ್ದೀರಾ. ನಿಮ್ಮೆಲ್ಲರನ್ನ ಮೊಟ್ಟ ಮೊದಲಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. ನನ್ನ ನೆಚ್ಚಿನ ಸಹೋದರ ಸಹೋದರಿಯರೇ, ನಾವು ಜೀವಿಸುವಂತಹ ಈ ಒಂದು ಪವಿತ್ರವಾದ ಭಾರತ ದೇಶ, ಈ ದೇಶದಲ್ಲಿ ಅನೇಕ ಧರ್ಮವಿರಬಹುದು. ಧರ್ಮವಿಲ್ಲದೆ ಯಾವುದೇ ಒಂದು ವಿಶ್ವಾಸವಿಲ್ಲದೆ ಜೀವಿಸುವಂತಹ ಜನರನ್ನು ಕೂಡ ಈ ದೇಶದಲ್ಲಿ ನಮಗೆ ಕಾಣಬಹುದು. ವೈಯಕ್ತಿಕವಾಗಿ ನಮಗೆಲ್ಲರಿಗೂ ಧರ್ಮವಿದ್ದರೂ ದೇಶದ ವಿಚಾರ ಬರುವಾಗ ನಾವೆಲ್ಲರೂ ಭಾರತೀಯರು. ಈ ಭಾರತದ ಮಣ್ಣು ಪವಿತ್ರವಾದ ಮಣ್ಣು. ಸ್ವಾಮಿ ವಿವೇಕಾನಂದರು, ನಾನು ಇತರ ಧರ್ಮದ ಬಗ್ಗೆ ಮಾತನಾಡ್ತಾ ಇಲ್ಲ, ನಿಜವಾಗಿಯೂ ಆಳವಾಗಿ ತಿಳಿಯದೆ ಇನ್ನೊಂದು ಧರ್ಮದ ಕುರಿತು ಮಾತನಾಡಬಾರದು. ಇಸ್ಲಾಂ ಧರ್ಮವಾಗಲಿ, ಕ್ರೈಸ್ತ ಧರ್ಮವಾಗಲಿ, ಹಿಂದೂ ಧರ್ಮವಾಗಲಿ, ಯಾವುದೇ ಧರ್ಮವಾಗಲಿ, ಇನ್ನೊಂದು ಧರ್ಮದ ಕುರಿತು ನಾವು ಮಾತನಾಡುವಾಗ ಬಹಳ ಆಳವಾಗಿ ಚಿಂತಿಸಬೇಕು. ಆದರೆ ಸ್ವಾಮಿ ವಿವೇಕಾನಂದರ ಜೀವ ಚರಿತ್ರೆಯು ಅದೊಂದು ತೆರೆದಿಟ್ಟ ಪುಸ್ತಕ, ಎಲ್ಲರಿಗೂ ವಾಚಿಸಬಹುದು. ಸ್ವಾಮಿ ವಿವೇಕಾನಂದರು ಸರ್ವಧರ್ಮ ಸಮ್ಮೇಳನದಲ್ಲಿ ಪ್ರಭಾಷಣ ಮಾಡಲು ಎದ್ದು ನಿಂತುಕೊಂಡು ಹೇಳಿದಂತಹ ಒಂದು ಮಾತಿದೆ. ಭಾರತ ದೇಶದ ಪ್ರಜೆಯಾಗಿ ನಿಮ್ಮ ಮುಂದೆ ಮಾತನಾಡುವುದರಲ್ಲಿ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಸ್ವಾಮಿ ವಿವೇಕಾನಂದರ ಮಾತಿದು. ಅವರು ಹೇಳುವುದು, ಧರ್ಮದ ಹೆಸರಿನಲ್ಲಿ ಒಡೆದೋಡಿಸಲ್ಪಟ್ಟವರಿಗೆ
ಜಾತಿಯ ಹೆಸರಿನಲ್ಲಿ ಒಡೆದೋಡಿಸಲ್ಪಟ್ಟವರಿಗೆ, ಪ್ರಾದೇಶಿಕತೆಯ ವಿಚಾರದಲ್ಲಿ ಒಡೆದೋಡಿಸಲ್ಪಟ್ಟ ಸಾವಿರಾರು ನಿರಾಶ್ರಿತರಿಗೆ ಆಶ್ರಯವನ್ನು ನೀಡಿದಂತಹ ಈ ಭಾರತ ದೇಶದ ಪ್ರಜೆ ಎನ್ನುವುದರಲ್ಲಿ ನನಗೆ ಅಭಿಮಾನವಿದೆ ಎಂದು ಹೇಳಿದಂತಹ ಸ್ವಾಮಿ ವಿವೇಕಾನಂದರು. ಪ್ರೀತಿಯ ಸಹೋದರರೇ, ಈ ಭಾರತ ದೇಶದ ಮಣ್ಣು ಪವಿತ್ರವಾದ ಮಣ್ಣು. ನನ್ನ ಧರ್ಮದ ಕುರಿತು ನಾನು ಮಾತನಾಡುತ್ತಾ ಇದ್ದೇನೆ. ಮುಸಲ್ಮಾನರಿಗೆ ಪವಿತ್ರವಾದ ಒಂದು ಕೇಂದ್ರ ಮಕ್ಕಾ ಮತ್ತು ಮದೀನಾ. ನೀವೆಲ್ಲರೂ ತಿಳಿದಿರಂತಹ ಒಂದು ವಿಚಾರ. ನಾವು ಮಕ್ಕಾಕ್ಕೆ ತೆರಳುತ್ತೇವೆ, ಹಜ್ಜಿ ಕರ್ಮ ನಿರ್ವಹಿಸ್ತೇವೆ, ಮದೀನಾಕ್ಕೆ ತೆರಳುತ್ತೇವೆ, ಪುಣ್ಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಅವರೊಂದು ಸಮಾಧಿಯನ್ನ ದರ್ಶನ ಮಾಡುತ್ತೇವೆ. ಆದರೆ ಅದು ನಮಗೆ ಪವಿತ್ರವಾದ ಸ್ಥಳವಾದರೂ ಅಲ್ಲಿಂದ ತಿರುಗಿ ಬರುವಾಗ ಜಂಜಮ್ ಅನ್ನುವಂತಹ ನೀರನ್ನು ತೆಕೊಂಡು ಬರಬಹುದು, ಖರ್ಜೂರವನ್ನ ತೆಕೊಂಡು ಬರಬಹುದು. ಆದರೆ ಮಕ್ಕಾದ ಮದೀನಾದ ಮಣ್ಣನ್ನು ತೆಕೊಂಡು ಬರಲು ಇಸ್ಲಾಮಿನಲ್ಲಿ ಯಾವುದೇ ಅವಕಾಶವಿಲ್ಲ ಮುಸಲ್ಮಾನರಿಗೆ, ಈ ಭಾರತ ದೇಶದಲ್ಲಿರುವ ಮುಸಲ್ಮಾನರಿಗೆ. ಯಾಕೆ? ಭಾರತ ದೇಶದಲ್ಲಿರುವ ಪ್ರತಿಯೊಬ್ಬನಿಗೂ ಭಾರತ ದೇಶದ ಮಣ್ಣು ಪವಿತ್ರವಾದ ಮಣ್ಣು. ಒಬ್ಬ ಮುಸಲ್ಮಾನ ಮರಣ ಹೊಂದಿದರೆ ಬಿಸಿಬಿಡಿ ಹೇಳ್ತಾ ಇದ್ದೇನೆ, ನಾನು ಒಂದು ಮಾತು ಹೇಳ್ತಾ ಇದ್ದೇನೆ. ಒಬ್ಬ ಮುಸಲ್ಮಾನ ಮರಣ ಹೊಂದಿದರೆ 6 ಅಡಿ ಮಣ್ಣಿನ ಒಳಗೆ ಅವನನ್ನು ತೆಕ್ಕೊಂಡು ಹೋಗಿ ಇಡುವಾಗ ಅವನ ಕಫನ್ ವಸ್ತ್ರದ ಅಡಿಯಲ್ಲಿ ಒಂದಿಟ್ಟು ಮಣ್ಣನ್ನು ಇಡಬೇಕು. ಆ ಮಣ್ಣು ಮಕ್ಕಾದ ಮಣ್ಣಲ್ಲ, ಆ ಮಣ್ಣು ಮದೀನಾದ ಮಣ್ಣಲ್ಲ. ಆ ಮಣ್ಣನ್ನು ಇಡಲು ಯಾವುದೇ ಅವಕಾಶ ಇಸ್ಲಾಮಿನಲ್ಲಿ ಇಲ್ಲ. ಅದು ಭಾರತದ ಮಣ್ಣಾಗಬೇಕು, ಅದು ಭಾರತ ದೇಶದ ಮಣ್ಣಾಗಬೇಕು. ಇದೆಲ್ಲರ ವಿಚಾರ. ಈ ಭಾರತ ದೇಶದಲ್ಲಿ ಜೀವಿಸುವಂತಹ ಎಲ್ಲ ಸರ್ವ ಧರ್ಮೀಯರ ವಿಚಾರ ಇದುವೇ. ಇದು ನಮ್ಮ ಮಣ್ಣು, ಪವಿತ್ರವಾದ ಮಣ್ಣು. ಸ್ವಾಮಿ ವಿವೇಕಾನಂದರು ಭಾರತ ದೇಶಕ್ಕೆ ಹಿಂದಿರುಗಿ ಬಂದಾಗ ಈ ದೇಶದ ಒಂದಿಷ್ಟು ಮಣ್ಣನ್ನು ಕೈಯಲ್ಲಿ ಹಿಡಿದುಕೊಂಡು ಚುಂಬಿಸಿ ಅವರು ಹೇಳ್ತಾರೆ, ಈ ಮಣ್ಣು ವಿಶ್ವದಲ್ಲೇ ಪವಿತ್ರವಾದ ಮಣ್ಣು ಅಂತ. ನಾವು ಚಿಂತಿಸಬೇಕು ಪ್ರೀತಿಯ ಸಹೋದರರೇ, ಈ ದೇಶದ ಸೌಹಾರ್ದತೆ, ಈ ದೇಶದ ಸೌಹಾರ್ದತೆ ನನ್ನಿಂದ ಜಾಸ್ತಿಯಾಗಿ ಗೊತ್ತಿರತಕ್ಕಂತಹ ಹಿಂದೂ ಸಹೋದರರು ನಮ್ಮ ವೇದಿಕೆಯಲ್ಲಿ ಇದ್ದಾರಲ್ಲ, ನಾನು ಕೂಡ ಸ್ವಲ್ಪ ಕಲಿತಿದ್ದೇನೆ ಹಿಂದೂ ಧರ್ಮದ ಕುರಿತು. ಶೃಂಗೇರಿ ಮಠ ಹಿಂದೂ ಧರ್ಮಕ್ಕೆ ಪವಿತ್ರವಾದಂತಹ ಒಂದು ಮಠ. ಈ ಶೃಂಗೇರಿ ಮಠದಲ್ಲಿರತಕ್ಕಂತಹ ಶ್ರೀ ಗಂಧದಿಂದ ಕೆತ್ತಿದಂತಹ ಶ್ರೀ ಶಾರದಾಂಬೆಯ ಆ ಒಂದು ಬಿಂಬವನ್ನು, ಶಾರದಾಂಬೆಯ ಆ ಒಂದು ಇದನ್ನು ಅಲ್ಲಿ ಇಟ್ಟಿದ್ದಾರಲ್ಲ ಶಂಕರಾಚಾರ್ಯರು. ಯಾಕೆ ಅವರು ಇಟ್ಟಿದ್ದಾರೆ ಅಂತ ಹೇಳಿದರೆ, ಆದಿಶಂಕರಾಚಾರ್ಯರು ಅವರು ಶೃಂಗೇರಿ ಮಠಕ್ಕೆ ಬಂದಾಗ ಅಲ್ಲಿ ಈಗ ಶೃಂಗೇರಿ ಮಠ ಇರತಕ್ಕಂತಹ ಆ ಜಾಗದಲ್ಲಿ ಪ್ರಸವ ವೇದನೆಯಿಂದ ಬಳಲುತ್ತಿರುವ ಕಪ್ಪೆಗೆ ಹಾವು ನೆರಳು ನೀಡುತ್ತಿರತಕ್ಕಂತಹ ಆ ಒಂದು ಚರಿತ್ರೆಯನ್ನು ಕಂಡಾಗ ಅವರು ತೀರ್ಮಾನಿಸಿದರು, ಶ್ರೀ ಶಂಕರಾಚಾರ್ಯರು ತೀರ್ಮಾನಿಸಿದರು, ಇದುವೇ ಸೌಹಾರ್ದದ ಕೇಂದ್ರ, ಇಲ್ಲಿ ಉಂಟಾಗಲಿ ಶ್ರೀ ಶಾರದಾಂಬೆಯ ಪ್ರತಿಮೆ ಎನ್ನುವಂತಹ ಒಂದು ವಿಚಾರ. ಇದುವೇ ಈ ದೇಶದ ಸೌಹಾರ್ದತೆ ಎನ್ನುವಂತಹ ವಿಚಾರ ಎಲ್ಲರೂ ತಿಳಿದುಕೊಳ್ಳಬೇಕು ಅನ್ನೋ ಸಹೋದರರೇ. ಈ ದೇಶದಲ್ಲಿ ನಮ್ಮ ಭಾರತ ದೇಶ ಅನೇಕ ಧರ್ಮಕ್ಕೆ ಜನ್ಮವನ್ನ ನೀಡಿದೆ. ಬೌದ್ಧ ಧರ್ಮ, ಜೈನ ಧರ್ಮ, ಅದೇ ರೀತಿ ಸಿಖ್ ಧರ್ಮದಂತಹ ಅನೇಕ ಈ ಧರ್ಮಕ್ಕೆ ಈ ದೇಶವು ಜನ್ಮ ನೀಡಿದೆಯಲ್ಲ. ಆದರೆ ನೀವೊಂದು ನೋಡಿ, ಈ ಸಿಖ್ ಧರ್ಮದ ಅವರ ಸ್ವರ್ಣ ಮಂದಿರ ಇದೆಯಲ್ಲ, ಆ ಸ್ವರ್ಣ ಮಂದಿರಕ್ಕೆ ಶಿಲಾನ್ಯಾಸವನ್ನ ನೀಡಿದವರು ಯಾರು? ಅವರು ಮುಸ್ಲಿಂ ಸೂಫಿ ಸಂತರಾದ ಮೀರ್ ಮಿಯಾಮೀನ್ ಎನ್ನುವಂತಹ ಒಂದು ಮಹಾಪುರುಷರಾಗಿದ್ದರು ಎಂದು ಚರಿತ್ರೆಯಲ್ಲಿ ನಮಗೆ ಕಾಣಬಹುದು. ಈ ದೇಶದ ಸೌಹಾರ್ದತೆ. ಅದೇ ರೀತಿ ಈ ಒಂದು ತಿಂಗಳಲ್ಲಿ ನಮ್ಮ ಹಿಂದೂ ಸಹೋದರರು ಶಬರಿಮಲೆಗೆ ಹೋಗುವಂತಹ ಒಂದು ಪ್ರಕ್ರಿಯೆ ಈ ಒಂದು ತಿಂಗಳಲ್ಲಿ ನಡೀತಾ ಇದೆಯಲ್ಲ, ಅಲ್ಲಿ ಕೂಡ ಹೇಳುವಂತಹ ಸ್ವಾಮಿ ಅಯ್ಯಪ್ಪ ಅಂತ ಹೇಳುವಂತಹ ಆ ಸ್ವಾಮಿ ಯಾರು, ಅಯ್ಯಪ್ಪ ಯಾರು? ಅವರು ಪರಸ್ಪರ ಒಬ್ಬ ಮುಸಲ್ಮಾನ, ಒಬ್ಬ ಹಿಂದೂ ಸಹೋದರ, ಆ ವ್ಯಕ್ತಿಗಳು ಹಿಂದೂ ಮುಸ್ಲಿಂ ಅನ್ನುವಂತಹ ವ್ಯತ್ಯಾಸವಿಲ್ಲದೆ ಅವರು ನಮಗೆ ತೋರಿಸಿಕೊಟ್ಟಂತಹ ಈ ದೇಶದ ಪವಿತ್ರತೆ, ಸೌಹಾರ್ದತೆ. ಒಂದು ವಿಚಾರವನ್ನ ನಾನು ಹೇಳ್ತಾ ಇದ್ದೇನೆ.
ಹೇಳಿದ್ದೇನೆ, ಇಸ್ಲಾಂ ಧರ್ಮ ಎನ್ನುವುದು ನೀನು ಅವನು ಹಿಂದೂ ಅಲ್ಲದ್ರೆ ಕ್ರೈಸ್ತ ಅಂತ ಹೇಳಿ ದೂರೀಕರಿಸಬೇಕೆಂದು ಇಸ್ಲಾಂ ಧರ್ಮ ಯಾವಾಗಲೂ ಕಲಿಸಿಕೊಡಲಿಲ್ಲ. ಒಂದು ವಿಚಾರವನ್ನ ಹೇಳಿ ನಾನು ನನ್ನ ಭಾಷಣಕ್ಕೆ ವಿರಾಮ ಆಗ್ತಾ ಇದ್ದೇನೆ. ಇಸ್ಲಾಮಿನ ಎರಡನೇ ಖಲೀಫಾ ಉಮರ್ ಇಬ್ನ್ ಖತ್ತಾಬ್ ರಲಿಯಲ್ಲಾಹು ಅನ್ಹುರವರ ಕಾಲದಲ್ಲಿ ಈಜಿಪ್ಟಿನ ಗವರ್ನರ್ ಆಗಿದ್ದ ಅಮ್ರ್ ಇಬ್ನ್ ಆಸ್ ರಲಿಯಲ್ಲಾಹು ಅನ್ಹುರವರ ಮಗ ಮುಹಮ್ಮದ್ ಮತ್ತು ಒಬ್ಬ ಕ್ರೈಸ್ತ ಸಹೋದರ ಪರಸ್ಪರ ಒಂದು ಓಟ ಸ್ಪರ್ಧೆಯನ್ನ ಏರ್ಪಡಿಸಿದರು. ಆ ಸ್ಪರ್ಧೆಯಲ್ಲಿ ಮುಹಮ್ಮದ್ ಬಿನ್ ಅಮ್ರ್ ಸೋತು ಕ್ರೈಸ್ತ ವ್ಯಕ್ತಿ ಜಯಶಾಲಿಯಾಗಿದ್ದ. ಅಪಮಾನ ತಡೆಯಲಾಗದೆ ಮುಹಮ್ಮದ್ ಕ್ರೈಸ್ತ ವ್ಯಕ್ತಿಯನ್ನು ಥಳಿಸಿದರು. ತನಗಾದ ಅನ್ಯಾಯವನ್ನು ಗವರ್ನರಿಗೆ ತಿಳಿಸಿದರೆ ಮಗನ ವಿರುದ್ಧ ತನಗೆ ಅವರು ನ್ಯಾಯ ಒದಗಿಸಲಾರರು ಎಂಬ ಭಾವಿಸಿದ ಕ್ರೈಸ್ತ ವ್ಯಕ್ತಿ ವಿವರವನ್ನು ನೇರವಾಗಿ ಖಲೀಫಾ ಉಮರ್ ರಲಿಯಲ್ಲಾಹು ಅನ್ಹುರವರ ಸನ್ನಿಧಿಗೆ ತಲುಪಿಸ್ತಾನೆ. ತಕ್ಷಣ ಖಲೀಫರು ಆರೋಪಿ ಮುಹಮ್ಮದ್, ರಾಜ್ಯಪಾಲ ಅಮ್ರ್ ಇಬ್ನ್ ಆಸ್ ಹಾಗೂ ಕ್ರೈಸ್ತ ಸಹೋದರನ್ನು ಮದೀನಾಕ್ಕೆ ಕರೆಸಿ ತನಿಖೆ ಆರಂಭಿಸಿದರು. ಆ ತನಿಖೆಯಿಂದ ತಪ್ಪು ಮುಹಮ್ಮದಿನದ್ದು ಎಂದು ಆದಾಗ ಖಲೀಫಾ ಉಮರ್ ರಲಿಯಲ್ಲಾಹು ಅನ್ಹುರವರು ಈ ಕ್ರೈಸ್ತ ಸಹೋದರನ ಕೈಯಲ್ಲಿ ಚಾಟಿ ಕೊಟ್ಟು ಹೇಳ್ತಾರೆ, ಮುಹಮ್ಮದರಿಗೆ ನೀವು ಒಡಿ ಅಂತ. ನ್ಯಾಯ ನಿನ್ನಲ್ಲಿ ಇಲ್ಲ, ನೀ ಗವರ್ನರ್ ಮಗನಾದರೂ ನಿನ್ನಲ್ಲಿ ನ್ಯಾಯ ಇಲ್ಲ. ನ್ಯಾಯ ಇರುವುದು ಕ್ರೈಸ್ತ ಸಹೋದರನ ಹತ್ತಿರ. ಈ ಮುಹಮ್ಮದ್ ಎನ್ನುವಂತ ಗವರ್ನರ್ ಮಗನ ಕೈಯಲ್ಲಿ ಚಾಟಿ ಕೊಟ್ಟು ಕ್ರೈಸ್ತ ಸಹೋದರನಿಗೆ ಕ್ರೈಸ್ತ ಸಹೋದರನ ಕೈಯಲ್ಲಿ ಚಾಟಿ ಕೊಟ್ಟು ಆ ಮುಹಮ್ಮದರಿಗೆ ಓಡಿಸಿದರೆ ಇದೇ ಈ ದೇಶದಲ್ಲಿರತಕ್ಕಂತಹ ನ್ಯಾಯ ನೀತಿ ಎಲ್ಲರಿಗೂ ಬೇಕು. ನಾನು ಹೆಚ್ಚಾಗಿ ಮಾತಾಡ್ತಾ ಇಲ್ಲ, ನಾನು ಬರುವಾಗ ತಡವಾಗಿದೆ. ಆದರೂ ಇನ್ನೂ ಕೂಡ ಕ್ರೈಸ್ತ ಧರ್ಮದ ಕ್ರಿಸ್ಮಸ್ ನ ಬಗ್ಗೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ನಡೆಯಲಿದೆ. ಈ ಒಂದು ಕೊನೆಯದಾಗಿ ನಾನು ಹೇಳುವುದು, ನಾನು ನಿಮಗಾಗಿ, ನೀನು ನನಗಾಗಿ, ನಾವು ನಿಮಗಾಗಿ, ನೀವು ನಮಗಾಗಿ, ಎಲ್ಲರಿಗಾಗಿ ಜೀವಿಸುವಂತಹ ಮನೋಭಾವ ಈ ದೇಶದಲ್ಲಿ ಉಂಟಾಗಲಿ ಎಂದು ಹೇಳುತ್ತಾ ಎಲ್ಲಾ ರೀತಿಯಲ್ಲಿರತಕ್ಕಂತಹ ಶುಭಾಶಯಗಳನ್ನ ಅರ್ಪಿಸ್ತಾ ನಾನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಬೆಳಕು ಸಜ್ಜನರನ್ನು ದುರ್ಜನರನ್ನು ತಪ್ಪುವ ಬೆಳಕು, ಹಬ್ಬಿ ತಪ್ಪಿ ನಾಳೆಗಳನ್ನು ಬೆಳಗುವ ಬೆಳಕು, ನೀನೇ ದೇವ ಬೆಳಕು. ಬೆಳಕು ಇರಲು ಹೊಳಪು ಬಿಳುಕು, ಬೆಳಕು ನಗಲು ಸೊಬಗು ಬೆಳಗು, ಸುಖವೋ ಶಾಂತಿಯು ಸಂಭ್ರಮ ಸಂತಸವು. ಬೆಳಕು ಇರಲು ಹೊಳಪು ಬಿಳುಕು, ಬೆಳಕು ನಗಲು ಸೊಬಗು ಬೆಳಗು, ಸುಖವೋ ಶಾಂತಿಯು ಸಂಭ್ರಮ ಸಂತಸವು. ರಕ್ಷಕ ನೀನು ಜೊತೆ ಜೊತೆ ಇರಲು, ನಿರ್ಮಲ ನೀನು ಎಲ್ಲೆಲ್ಲೂ ಹರಡಲು, ನಮ್ಮಲ್ಲಿರುವುದು ಅಭಯದ ನೆರಳು, ನೀನೇ ದೇವ ಬೆಳಕು. ಬೆಳಕು ಇರುವ ಹೃದಯ ಸುಂದರ, ಬೆಳಕು ಇರುವ ಮನಸ್ಸು ಹಗುರ, ಮೋಸ ಕುಹಕ ದೂರ, ಧರ್ಮ ನೀತಿ ಹತ್ತಿರ. ಬೆಳಕು ಇರುವ ಹೃದಯ ಸುಂದರ, ಬೆಳಕು ಇರುವ ಮನಸ್ಸು ಹಗುರ, ಮೋಸ ಕುಹಕ ದೂರ, ಧರ್ಮ ನೀತಿ ಹತ್ತಿರ. ರೋಷ ದ್ವೇಷ ಮಾಡು ನಿನಾಶ, ಬೇಡ ದೋಷ ಹಾಕು ನೀ ಅಂಕುಶ, ಬಾಳಲಿ ನಾಡಲಿ ತುಂಬಲಿ ಹರುಷ, ನೀನೇ ದೇವ ಬೆಳಕು, ಬದುಕಿಗೆ ದೇವನಿ ಬೇಕು. ನಮ್ಮಲ್ಲಿ ನೀರಲು ದೂರ ದೂರ ಇರುಳು, ದಿಕ್ಕು ದಿಕ್ಕಿಗೂ ಮೂಲೆ ಮೂಲೆಗೂ ಹರಡುವ ಬೆಳಕು, ಸಜ್ಜನರನ್ನು ದುರ್ಜನರನ್ನು ತಪ್ಪುವ ಬೆಳಕು, ಹಬ್ಬಿ ತಪ್ಪಿ ನಾಳೆಗಳನ್ನು ಬೆಳಗುವ ಬೆಳಕು, ನೀನೇ ದೇವ ಬೆಳಕು.
ಹುಟ್ಟಿಸಿದರು ಕ್ರಿಸ್ತ ಸುವಾರ್ತೆಯ ದೇವರಿನರನು ಆದಿಹನು ಸ್ತೋತ್ರವು ದಿವ್ಯ యేసయ్యಗೆ ಪೂರ್ವಜ್ಞಾನಿಗಳು ಕಂಡಿದರು ರಾಜಾಧಿರಾಜರು ಹುಟ್ಟಿದರು ಕಾಣಿಕೆಗಳ ಶರಣಾದರು ತಂಬೂರ ತಂದಿಗಳಿಂದ ಮೃದಂಗ ತಾಳದಿಂದ ಸ್ತುತಿಸಿ ಹಾಡೋಣ ಎಲ್ಲ ಸರಿ ಘೋಷಾದ ಧ್ವನಿಗಳಿಂದ ಸಂಗೀತ ನಾಚಗಳಿಂದ ಕೀರ್ತಿಸಿ ನಲಿಯೋಣ ನೀವು ಬನ್ನಿ యేసయ్య ಮನುಜನ ರಕ್ಷಿಪನು ಲೋಕದಿ ಜ್ಯೋತಿಯನ್ನು ಹರಡಿದನು యేసయ్య ಮನುಜನ ರಕ್ಷಿಪನು ಲೋಕದಿ ಜ್ಯೋತಿಯನ್ನು ಹರಡಿದನು ಈ ಜನುಮವ ಸಾರಿದರು ಪಾವನ ಪ್ರಭುವನ್ನು ನಮಿಸಿದರು ಈ ಜನುಮವ ಸಾರಿದರು ಪಾವನ ಪ್ರಭುವನ್ನು ನಮಿಸಿದರು सब मिलके नाचो सब मिलके गाओ यीशु मसीह आज पैदा हुआ सब मिलके नाचो सब मिलके गाओ यीशु मसीह आज पैदा हुआ खुशियाँ मनाओ सबको सुनाओ यीशु मसीह आज पैदा हुआ यीशु मसीह आज पैदा हुआ यीशु मसीह आज पैदा हुआ उद्धार धरती पे आ गया उद्धार धरती पे आ गया सब मिलके नाचो सब मिलके गाओ यीशु मसीह आज पैदा हुआ खुशियाँ मनाओ सबको सुनाओ यीशु मसीह आज पैदा हुआ डरना नहीं तुम सुनना जरूर खुशियों का पैगाम लाया मैं हूँ दाऊद की नगरी में पैदा हुआ उद्धार करता हमारा हुजूर डरना नहीं तुम सुनना जरूर खुशियों का पैगाम लाया मैं हूँ दाऊद की नगरी में पैदा हुआ उद्धार करता हमारा हुजूर कपड़ों पे लिपटा है चरनी पे लेटा है यीशु मसीह आ गया सीटी बजाओ ताली बजाओ सीटी बजाओ ताली बजाओ जन्नत का नूर जमीन पे आ गया सब मिलके नाचो सब मिलके गाओ यीशु मसीह आज पैदा हुआ Yes, you.
ಕೇಳಿ ಜನರೇ, ಜಗದೊಡೆಯನ ಗುರಿ ಮನುಜನ ಪ್ರೀತಿಯ ಒಂದು ಕಥೆಯ. ಜಗದೊಡೆಯನ ಗುರಿ ಮನುಜನ ಪ್ರೀತಿಯ ಒಂದು ಕಥೆಯ. ತಾನು ಸೃಷ್ಟಿಸಿದ ಜಗತ್ತನ್ನು ಮನುಷ್ಯನೇ ಉದ್ಧಾರ ಮಾಡಬೇಕೆಂದು ದೇವರು ಒಂದು ಪುಟ್ಟ ಜನಾಂಗವನ್ನು ಆರಿಸಿಕೊಂಡರು. ಈ ಜನಾಂಗಕ್ಕೆ ಪ್ರೀತಿ ತುಂಬಿದರು, ತನ್ನ ಜನರೆಂದು ಪ್ರೀತಿಯಿಂದ ಹರಸಿದರು. ಆದರೆ ಜನಾಂಗ ಪ್ರೀತಿ ಮರೆತು ಸ್ವಾರ್ಥಿಗಳಾಗಿ ಮೆರೆದರು. ದೇವರಿಂದ ದೂರಾದರು, ಸಿರಿದೆದ್ದು ದಂಗೆ ಎದ್ದರು. ದೇವರಿಂದ ದೂರ ಹೋದರು, ಬಲು ದೂರ ದೂರ ಹೋದರು. ತನ್ನ ಒಡಲ ಜೀವವನ್ನು ದೂರ ಮಾಡುವನೆ ದೇವನು. ಅನುಕಂಪವ ಉಸಿರಾಗಿಸಿ ನೀಡಿದ ಜೀವಕ್ಕೆ ಹೊಸ ರೂಪ. ತನ್ನ ಜನರ ಪ್ರೀತಿಗೆ ತನ್ನ ಪ್ರಿಯ ಕಂದನನು. ಜಗದಾತ್ಮನ ಜಗಜ್ಯೋತಿಯ ಭೂಮಿಗೆ ಎಂದು ಕಳಿಸಿದನು, ಭೂಮಿಗೆ ಎಂದು ಕಳಿಸಿದನು. ಈ ಜಗಜ್ಯೋತಿಯನ್ನು ಕಾಲಾನುಕಾಲಕ್ಕೆ ಭುವಿಗೆಲ್ಲ ಸಾರುತ್ತಾ ಬಂದರು ಪಂಡಿತರು, ಪ್ರವಾದಿಗಳು, ಪರಮ ಜ್ಞಾನಿಗಳು. ಕ್ರಿಸ್ತನ ಜನನದ ಮುನ್ಸೂಚನೆಯಾಗಿ ಆಕಾಶದಲ್ಲಿ ನಕ್ಷತ್ರವೊಂದು ಕಾಣಿಸಿತು. ಇಲ್ಲಿನ ಜನರಿಗೆಲ್ಲ, ದೂರ ದೇಶದ ಜ್ಞಾನಿಗಳಿಗೆ, ಜ್ಞಾನಿಗಳು ಚುಕ್ಕಿಯ ನೋಡಿದರು, ನಕ್ಷತ್ರದ ಬೆನ್ನಲ್ಲೇ ನಡೆದರು, ಜ್ಯೋತಿಯ ಹುಡುಕುತ್ತ ಬಂದರು, ಆ ಮಹಾಜ್ಯೋತಿಯ ಹುಡುಕುತ್ತ ಬಂದರು. ಮೂರು ರಾಯರು ಕೊನೆಗೆ ತಲುಪಿದ್ದು ಕಟುಕ ಅರಸನ ಅರಮನೆಗೆ. ಆಗ ಹೆರೋದ ಗಲೀಲಿಯದ ಸಿಂಹಾಸನದಲ್ಲಿ ಕುಳಿತಿದ್ದ. ತನ್ನ ಸಿಂಹಾಸನಕ್ಕೆ ಪ್ರತಿಸ್ಪರ್ಧಿಯೊಬ್ಬ ಹುಟ್ಟಿದ್ದಾನೆ ಎಂಬ ಅಳಲು ಅವನನ್ನು ಅಲ್ಲೋಲ ಕಲ್ಲೋಲ ಮಾಡಿತ್ತು. ಬೆತ್ಲೆಹೇಮಿನಲ್ಲಿ ಹುಟ್ಟಿದ ಮಹಾಜ್ಯೋತಿಯನ್ನು ಆರಿಸಲು ಸೈತಾನನ ಶಕ್ತಿ ಹೆರೋದನ ಆತ್ಮವನ್ನು ಸೇರಿಕೊಂಡಿತು. ಕೆಂಡವಾಗಿ ಕಿಡಿಕಾರಿದ ಅಟ್ಟಹಾಸ ಮೆರೆದಾಡಿತು. ಮನುವನ್ನು ಹುಡುಕಲು ಸೈನ್ಯವ ಹತ್ತಿದ. ಬೀದಿ ಬೀದಿಯ ಹಳ್ಳಿ ಹಳ್ಳಿಯ ಗಂಡು ಮಕ್ಕಳನ್ನು ಹುಡುಕುತ್ತ ಹೊರಟ ಕಣ್ಣಿಗೆ ಸಿಕ್ಕಿ
ಬಾಡಿದ ಕುತ್ತಿಗೆ ಕಡಿದ ಹಾಲಿಗೆ ಸಿಕ್ಕಿದ ಮಕ್ಕಳ ತುಳಿದ ಬೀದಿಯು ಹರಡಿತು ರಕ್ತವು ಹರಿಯಿತು ಮುತ್ತಿನ ಮಕ್ಕಳ ಪ್ರಾಣವು ನರಮೇಧದಲ್ಲಿ ಮದವೇರಿದಂತೆ ಗಂಡು ಮಕ್ಕಳ ಕೊಲ್ಲಿಸಿದ ಮುದ್ದು ಮಕ್ಕಳ ಸೀಳಿಸಿದ ಕಂದನನ್ನು ಹುಡುಕಾಡಿದ ಕೈಗಳು ಬರಿದಾಗಿ ಹಿಂದಕ್ಕೆ ಬಂದವು. ಕಟುಕ ಅಧಿಪತಿಯ ಕಣ್ಣಿಗೆ ಸ್ವರ್ಗದ ಆ ಮಹಾಜ್ಯೋತಿ ಕಾಣಿಸಲಿಲ್ಲ. ಆದರೆ ಸಮಾಜದಿಂದ ತಿರಸ್ಕೃತಗೊಂಡಿದ್ದ ಬಹಿಷ್ಕಾರದ ಪ್ರಜೆಗಳಂತಿದ್ದ ಗುಡ್ಡಗಾಡುಗಳಲ್ಲಿ ಕುರಿ ಮೇಯಿಸುತ್ತಿದ್ದ ಕುರುಬರಿಗೆ ಆ ಸಂದೇಶ ಕೇಳಿಸಿತು. ಅದೋ ನೋಡಿ, ಆಕಾಶದಲ್ಲಿ ದೂತವೃಂದ ಹಾಡುತ್ತಿದೆ. ಸಂತಸದ ಸಂತೋಷದ ಆ ಸಂದೇಶ. ಸಂದೇಶ ಕೇಳಿ ಕುರುಬರ ಮಂದೆಯು ಓಡಿ ಕುಣಿದಾಡಿತು ಬಲಿದಾಡಿತು ದೀನ ಗೋದಲ ನೆಲದಲ್ಲಿ ಕುಣಿದಾಡಿತು ಬಲಿದಾಡಿತು ದೀನ ಗೋದಲ ನೆಲದಲ್ಲಿ ನೋಡಿ ನಮ್ಮ ನಾಯಕರುಟ್ಟಿದರು ನೋಡಿ ಶುಭ ಸಂತೋಷಗಳಿಂದ ಹಾಡಿರಿ ಶುಭ ಸಂತೋಷಗಳಿಂದ ಹಾಡಿರಿ ಬೆತ್ಲೆಹೇಮೆಂಬ ಪುರಾದಿಪುರದೋಳು ಬೆತ್ಲೆಹೇಮೆಂಬ ಪುರಾದಿಪುರದೋಳು ಶುಭ ಸಂತೋಷಗಳಿಂದ ಹಾಡಿರಿ ಶುಭ ಸಂತೋಷಗಳಿಂದ ಹಾಡಿರಿ ಕೊಲ್ಲ ಜನರಿ ಕೇಳಿರಿ ನೀವೀಗ ಕೊಲ್ಲ ಜನರಿ ಕೇಳಿರಿ ನೀವೀಗ ನಮ್ಮ ನಾಯಕರುಟ್ಟಿದರು ನೋಡಿ ನಮ್ಮ ನಾಯಕರುಟ್ಟಿದರು ನೋಡಿ. ಅತ್ತ ದೂರ ದೇಶದಿಂದ ನಡೆದು ಬಂದ ಜ್ಞಾನಿಗಳಿಗೆ ಅರಸ ಯರೋದ ದಾರಿ ತೋರಿಸಲಿಲ್ಲ. ಆದರೆ ಆಗಸದ ನಕ್ಷತ್ರ ದಾರಿ ತೋರಿಸಿತು. ಅಹಂಕಾರಿ ಹೃದಯದ ಅರಸನಿಗೆ ಸ್ವರ್ಗದ ಜ್ಯೋತಿಯು ಕಾಣಲಿಲ್ಲ. ಆದರೆ ಮುಕ್ತ ವಿಶ್ವಾಸದಲ್ಲಿ ಬಂದ ಜ್ಞಾನಿಗಳಿಗೆ ಆ ಮಹಾಜ್ಯೋತಿ ಕಾಣಿಸಿತು. ಜ್ಞಾನಿಗಳು ಕಂದನನ್ನು ಕಂಡು ನಮಿಸಿದರು. ಕೇಳಿ ಕೇಳಿ ಜನರೇ ಹಾಡ ಕೇಳಿ ಜನರೇ ಜಗದೊಡೆಯನು ಪರಮಾತ್ಮನು ಭೂಮಿಗೆ ಇಂದು ಬಂದನು. ಕುರುಬರು ಕುಣಿತು ಹೋದರು ರಾಯನು ನಮಿಸಿ ಹೋದರು. ಜಗಜ್ಯೋತಿಯು ಕರಗಿರಿ ಜಗತ್ತಿಗೆ ದೀಪವಾಯಿತು. ಜಗಜ್ಯೋತಿಯು ಕರಗಿರಿ ಜಗತ್ತಿಗೆ ದೀಪವಾಯಿತು. ಈ ಜಗತ್ತಿನ ಜನರನ್ನು ಉದ್ಧಾರ ಮಾಡಲು ಪ್ರಭು ಯೇಸು ಈ ಭೂಮಿಯಲ್ಲಿ ಅವತರಿಸಿದರು. ಮುಗ್ಧ ಮಗುವಿನ ರೂಪದಲ್ಲಿ ಈ ಪುಟ್ಟ ಕಂದನ ಹೆಜ್ಜೆ ಹೆಜ್ಜೆಗಳಲ್ಲಿ ಜೀವ ಚಿಗುರಿತು, ಪ್ರೀತಿ ಬೆಳೆಯಿತು. ಈ
ಊಟ ತಂದ, ದೇವಾಲಯದಲ್ಲಿ ಕಾಣಿಕೆಯಾದ, ನಜರೇತಿನಲ್ಲಿ ಮಗುವಾದ, ಜೆರೂಸಲೇಮಿನಲ್ಲಿ ಜ್ಞಾನಿಯಾದ, ಗಲಿಲಯದಲ್ಲಿ ಜನಪ್ರೇಮಿಯಾದ, ಕೊನೆಗೆ ತನ್ನ ತಂದೆಯ ಆಲಯದಲ್ಲಿ ಅಭಿಷೇಕಗೊಂಡು ಜನತೆಯ ಉದ್ಧಾರಕ್ಕೆಂದು ಹೊರಟ. ಜನರನ್ನು ಸಂತೈಸಿದ ದೇವರ ಪ್ರೀತಿಯ ತಿಳಿಸಿದ, ಜನತೆಗೆ ಪ್ರಾರ್ಥನೆ ಕಲಿಸಿದ, ಬಹಿಷ್ಕೃತರನ್ನು ಸ್ವಾಗತಿಸಿ ದೀನ ದಲಿತರ ಪ್ರೀತಿಸಿದ, ಬಿರುಗಾಳಿಯನ್ನು ಅಡಗಿಸಿದ, ಅನ್ಯಾಯವನ್ನು ಖಂಡಿಸಿದ, ಮತಾಂಧರನ್ನು ದಂಡಿಸಿದ, ಶತ್ರುಗಳನ್ನು ಕ್ಷಮಿಸಿದ, ಕುರುಡರ ಕಣ್ಣು ತೆರೆಸಿದ, ಮೂಕರ ನಾಲಗೆ ಸಡಿಲಿಸಿದ, ಅಂಗವಿಕಲರ ಆದರಿಸಿ ನೊಂದ ಜನರನ್ನು ಸಂತೈಸಿದ. this boy child, Jesus Christ, was born on Christmas Day, and man will live forevermore because of Christmas Day. Let me go in Bethlehem, so the holy Bible says. Mary's boy child, Jesus Christ, was born on Christmas Day. And now hear the angels sing, a king was born today. And man will live forevermore because of Christmas Day. Mary's boy child, Jesus Christ,
ದೇಶಗೀತೆಯನ್ನು ಹಾಡಿ ಕ್ರಿಸ್ತನ ಜನನವನ್ನು ಕೊಂಡಾಡಿದ ಗಾಯನ ಮಂಡಳಿಯ ಹಿಂಸೆಯ ಅನುಪಸ್ಥಿತಿಯಲ್ಲಿ ಸಾಮಾಜಿಕ ಸ್ನೇಹ ಮತ್ತು ಸಾಮರಸ್ಯದ ಪರಿಕಲ್ಪನೆಯಾಗಿದೆ. ಈ ಜಗತ್ತು ಅಸ್ತಿತ್ವದಲ್ಲಿರಲು ಮಾನವ ಜೀವಿ ನೆಮ್ಮದಿಯಿಂದ ಬದುಕಲು ಶಾಂತಿ ಕಾಪಾಡಿಕೊಂಡು ಹೋದರೆ ಮಾತ್ರ ಸಾಧ್ಯ. ಇತಿಹಾಸದುದ್ದಕ್ಕೂ ನಾಯಕರು ಪ್ರಾದೇಶಿಕ ಶಾಂತಿ ಮತ್ತು ಆರ್ಥಿಕ ಬೆಳವಣಿಗೆಗೆ ಶಾಂತಿ ಸ್ಥಾಪನೆ ಮತ್ತು ರಾಜತಾಂತ್ರಿಕತೆಯನ್ನು ಬಳಸಿದ್ದಾರೆ. ಪಂಪಕವಿ ಮಾನವ ಕುಲ ತಾನೊಂದೇ ವಲಯಂ, ಅಂದರೆ ವಿಶ್ವದ ಮಾನವರೆಲ್ಲರೂ ಒಂದೇ. ಎಲ್ಲ ಧರ್ಮದ ಗ್ರಂಥಗಳು ಪರಸ್ಪರ ಪ್ರೀತಿ, ಕರುಣೆ, ದಯೆಯಿಂದ ಇದ್ದರೆ ಮಾತ್ರ ವಿಶ್ವದಲ್ಲಿ ಶಾಂತಿ ನೆಲೆಸಲು ಸಾಧ್ಯ ಎಂಬ ಮಂತ್ರವನ್ನು ಸಾರಿದ್ದಾರೆ. ವಿಶ್ವದೆಲ್ಲೆಡೆ ಶಾಂತಿ ಕದಡಿದಾಗ ಆಗುವ ಪರಿಣಾಮಗಳು ಮತ್ತು ನಾವು ಹೇಗೆ ಶಾಂತಿಯನ್ನು ಕಾಪಾಡಿಕೊಳ್ಳಬಹುದು ಎನ್ನುವುದರ ಬಗ್ಗೆ ನಾವೀಗ ಫಾದರ್ ಮುಲ್ಲರ್ ಹೋಮಿಯೋಪತಿಕ್ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ವತಿಯಿಂದ ಒಂದು ಚಿಕ್ಕ ಅಭಿನಯದ ಮೂಲಕ ನಿಮಗೆಲ್ಲರಿಗೂ ಪ್ರಸ್ತುತಪಡಿಸುತ್ತಿದ್ದೇವೆ. ಪಾಕಿಸ್ತಾನದ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ 2009ರಲ್ಲಿ ತಾಲಿಬಾನ್ ಉಗ್ರರಿಂದ ತೊಂದರೆಗೊಳಗಾಗಿದ್ದು ಮಲಾಲರವರು. ಶಿಕ್ಷಣಕ್ಕೆ ಧ್ವನಿ ಎತ್ತಿ ಗುಂಡೇಟಿಗೆ ಸಿಲುಕಿ ಜೀವ ಉಳಿಸಿಕೊಂಡರು. ನಂತರ ಜಗತ್ತಿನ ಮೂಲೆ ಮೂಲೆಯಲ್ಲಿ ಶಾಂತಿ ನೆಲೆಸಬೇಕೆಂದು ಮನವಿ ಮಾಡಿಕೊಂಡರು. ಮಕ್ಕಳು ತಮ್ಮ ಭವಿಷ್ಯದ ಕನಸನ್ನು ಶಾಲೆಯಲ್ಲಿ ಯಾವುದೇ ಭಯ ಮತ್ತು ಆತಂಕವಿಲ್ಲದೆ ಕಟ್ಟಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡಿ ಎಂದು ಜಗತ್ತಿನ ಮುಂದಿಟ್ಟು ಶಿಕ್ಷಣದ ಹಕ್ಕು ಎಲ್ಲರಿಗೂ ಸಮ ಎಂದು ಧ್ವನಿ ಎತ್ತಿ ಎಷ್ಟೋ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಿದ್ದಾರೆ.
ಹೆಣ್ಣು ಮಕ್ಕಳ ಮೇಲಿನ ಶೋಷಣೆ ಇಂದು ಮೊನ್ನೆಯದಲ್ಲ. ಅದು ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದ ಹಾದಿಯಾಗಿದೆ. ಇಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳ ಶೋಷಣೆಗೆ ಕೊನೆಯೇ ಇಲ್ಲದಂತಾಗಿದೆ ಮತ್ತು ಶೋಷಣೆಗೆ ಒಳಗಾದ ಹೆಣ್ಣು ಮಕ್ಕಳಿನ ಸ್ಥಿತಿ ಹೇಳತೀರದಾಗಿದೆ. ಯತ್ರ ನಾರೀತು ತತ್ರ ದೇವತಃ, ಅಂದರೆ ಎಲ್ಲಿ ಹೆಣ್ಣನ್ನು ಗೌರವಿಸುತ್ತಾರೋ ಅಲ್ಲಿ ದೇವತೆಗಳು ನೆಲೆಸಿ ಶಾಂತಿ ಕಾಪಾಡಿಕೊಂಡು ಹೋಗುತ್ತಾರೆ. ಹೆಣ್ಣು ಮಕ್ಕಳು ಆಧುನಿಕ ಸಮಾಜದಲ್ಲಿ ಬದುಕಲು ಶಾಂತಿ ಅತ್ಯಗತ್ಯ. ಸೌಹಾರ್ದತೆ ಕಾಪಾಡಿಕೊಳ್ಳಲು ಮತ್ತು ಅದರ ರಕ್ಷಣೆಗೋಸ್ಕರ ತನ್ನ ಜೀವವನ್ನು ಪಣಕ್ಕಿಡುವ ಸೈನಿಕನ ಪಾತ್ರ ಮಹತ್ವವಾದದ್ದು. ತನ್ನ ಜೀವವನ್ನು ಲೆಕ್ಕಿಸದೆ ದೇಶಕ್ಕಾಗಿ ಹೋರಾಡುವ ಯುವ ಪಡೆಯ ಕಾರ್ಯ ಎಂದಿಗೂ ಮೆಚ್ಚುವಂಥದ್ದು. ಇಂತಹ ಸೈನಿಕರು ಈ ದೇಶದಲ್ಲಿ ಇಲ್ಲದಿದ್ದರೆ ನಾವೆಲ್ಲರೂ ಸ್ವಚ್ಛಂದವಾಗಿ, ಆನಂದವಾಗಿ, ಶಾಂತಿಯುತವಾಗಿ ಇರಲು ಸಾಧ್ಯವಾಗುತ್ತಿರಲಿಲ್ಲ. ರಕ್ಷಕ, ಶಾಂತಿ ಶಿಕ್ಷಕ ಮತ್ತು ದೇಶ ರಕ್ಷಕ. ಇಂತಹ ಸೈನಿಕನಿಗೆ ನಮ್ಮದೊಂದು ಸಲಾಮು. ಅಶೋಕನು ಮೌರ್ಯ ಸಾಮ್ರಾಜ್ಯದಲ್ಲೇ ಅತ್ಯಂತ ಪ್ರಸಿದ್ಧ ಚಕ್ರವರ್ತಿ. ಪ್ರಾಚೀನ ಭಾರತದಲ್ಲಿ ಅತಿ ದೊಡ್ಡ ರಾಜ್ಯವನ್ನಾಳಿದ ಕೆಲವು ರಾಜ್ಯರಲ್ಲಿ ಅಶೋಕನು ಒಬ್ಬನು. ಅಶೋಕನಿಗೆ ಬರೀ ರಾಜನಲ್ಲದೆ ಇಡೀ ಜಗತ್ತಿಗೆ ಚಕ್ರವರ್ತಿಯಾಗಬೇಕೆಂಬ ಬಯಕೆ ಇತ್ತು. ಅಶೋಕನು ಎಲ್ಲೆಡೆಗೂ ಯುದ್ಧಕ್ಕೆ ದಂಡೆತ್ತಿ ಹೋಗುತ್ತಿದ್ದ ಮತ್ತು ಅರಸಿ ಬಂದ ಯುದ್ಧವನ್ನು ಬಿಡದೇ ಹೋಗಿ ಜಯಿಸಿಕೊಂಡು ಬರುತ್ತಿದ್ದ. ಅಶೋಕ
ಚಕ್ರವರ್ತಿಯು ಮಾಡಿದ ಕಳಿಂಗ ಯುದ್ಧದಲ್ಲಿ ಸುಮಾರು 1.5 ಲಕ್ಷ ಜನ ಸೈನಿಕರು ಹತರಾದರು. ಅಶೋಕನು ಯುದ್ಧ ಭೂಮಿಗೆ ಬಂದು ಸಾವು ನೋವುಗಳಿಂದ ನರಳುತ್ತಿದ್ದ ಸೈನಿಕರನ್ನು ನೋಡಿ ಅವನ ಮನ ಕಲಕಿತು. ಯುದ್ಧ ಮಾಡಿದರೆ ಬರೀ ಹಿಂಸೆ, ಇದರಿಂದ ರಾಜ್ಯ ವಿಸ್ತಾರವಾಗುತ್ತದೆಯೇ ಹೊರತು ಶಾಂತಿ ಸ್ಥಾಪನೆಯಾಗುವುದಿಲ್ಲ ಎಂದರಿತನು. ಯುದ್ಧವನ್ನು ತ್ಯಜಿಸಿ ಸಾಮ್ರಾಜ್ಯದಲ್ಲಿ ಶಾಂತಿ ನೆಲೆಸುವ ತೀರ್ಮಾನವನ್ನನುಸರಿಸಿ ಬುದ್ಧ ಭಗವಾನನ ತತ್ವಗಳನ್ನು ಅನುಸರಿಸಿ ಜಗತ್ತಿಗೆ ಮಾದರಿಯಾದನು. ಒಟ್ಟಿನಲ್ಲಿ ಜಗತ್ತಿನ ಎಲ್ಲ ಮಾನವ ಜೀವಿಯಲ್ಲಿ ಕರುಣೆ, ಪ್ರೀತಿ, ದಯೆ, ಪರಸ್ಪರ ಗೌರವ, ಸಹಕಾರ, ಒಂದು ಜೀವ ಮತ್ತೊಂದು ಜೀವಕ್ಕೆ ಶಾಂತಿಯುತವಾದ ಬದುಕನ್ನು ಕಟ್ಟಿಕೊಳ್ಳಲು ಸಹಾಯ ಹಸ್ತ ಚಾಚುವ ಮನಸ್ಥಿತಿಯನ್ನು ಬೆಳೆಸುವುದು ಇಂದು ಅತ್ಯಗತ್ಯ. ಗೊಂದಲಕ್ಕೊಳಗಾದ ಮನಸ್ಸು ಬೆಳಕಿನಲ್ಲಿಯೂ ಕಳೆದು ಹೋಗುತ್ತದೆ, ಆದರೆ ಶಾಂತ ಮನಸ್ಸು ಕತ್ತಲೆಯಲ್ಲಿಯೂ ತನ್ನ ದಾರಿಯನ್ನು ಕಂಡುಕೊಳ್ಳುತ್ತದೆ. ಧನ್ಯವಾದಗಳು.